कुंज बिहारी। जय गोपी जन वल्लभा गिरिवरधारी। जय गोपी जन वल्लभा गिरिवरधारी। यशोधनंदन व्रज जन रंजना। यशोधरनंदन व्रज जन रंजना। यमुनतीरावनचारी। यमुनतीरावनचारी। जय राधा माधवा कुंज बिहारी। जय राधा माधवा कुंज बिहारी। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे हरे कृष्ण माताजी। कृष्णा हरे कृष्ಣ ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ प्रभु हरे कृष्ण प्रभु जी। हरे कृष्ण माताजी, हरे कृष्ण, धन्यवादಗಳು ಮಾತಾಜಿ. हरे कृष्ण प्रभु जी, प्रणाम। कृष्ण प्रभु जी प्रणाम। हरे कृष्ण. ಪ್ರಣಾಮಗಳು ಎಲ್ಲರಿಗೂ. ಓಂ ನಮೋ ಭಗವತೆ ವಾಸುದೇವಾಯ. ओम नमो भगवते वासुदेवाय। ಓಂ ನಮೋ ಭಗವತೆ ವಾಸುದೇವಾಯ.
ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಭಕ್ತಿರ್ಭವತಿ ನೈಷ್ಠಿಕೀ. ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 11 ಯುದ್ಧ ನಿಲುಗಡೆಗೆ ಸ್ವಯಂಭೂ ಮನುವಿನ ಸಲಹೆ. ಶ್ಲೋಕ 30. ತ್ವಂ ಪ್ರತ್ಯಗಾತ್ಮನಿ ತದಾ ಭಗವತ್ಯನಂತ ತ್ವಂ ಪ್ರತ್ಯಗಾತ್ಮನಿ ಭಗವತ್ಯನಂತ. ತ್ವಂ ಪ್ರತ್ಯಗಾತ್ಮನಿ ತದಾ ಭಗವತ್ಯನಂತ ತ್ವಂ ಪ್ರತ್ಯಗಾತ್ಮನಿ ಭಗವತ್ಯನಂತ. ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೌ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೌ. ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೌ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೌ. ಭಕ್ತಿಂ ವಿಧಾಯ ಪರಮಾಂ ಶನಕೈರ್ ಅವಿದ್ಯಾ ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ. ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ. ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಂ ಇತಿ ಪ್ರರೂಢಂ ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಮಿತಿ ಪ್ರರೂಢಂ. ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಮಿತಿ ಪ್ರರೂಢಂ ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಮಿತಿ ಪ್ರರೂಢಂ. ತ್ವಂ ಪ್ರತ್ಯಗಾತ್ಮನಿ ತದಾ ಭಗವತ್ಯನಂತ ತ್ವಂ ಪ್ರತ್ಯಗಾತ್ಮನಿ ತದಾ ಭಗವತ್ಯನಂತ. ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೋ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೋ. ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ. ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಮಿತಿ ಪ್ರರೂಢಂ ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಮಿತಿ ಪ್ರರೂಢಂ. ಎಲ್ಲ ಭಕ್ತರು ಓದಿ, ಒಬ್ಬರಾದ್ಮೇಲೆ ಒಬ್ಬರು ಓದಿ. ತ್ವಂ ಪ್ರತ್ಯಗಾತ್ಮನಿ ತದಾ ಭಗವತ್ಯನಂತ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೌ ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಮಿತಿ ಪ್ರರೂಢಂ. ಹರೇ ಕೃಷ್ಣ. ಹರೇ ಕೃಷ್ಣ. ತ್ವಂ ಪ್ರತ್ಯಗಾತ್ಮನಿ ತದಾ ಭಗವತ್ಯನಂತ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೋ ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಮಿತಿ ಪ್ರರೂಢಂ. ಹರೇ ಕೃಷ್ಣ. ಹರೇ ಕೃಷ್ಣ. ತ್ವಂ ಪ್ರತ್ಯಗಾತ್ಮನಿ ಸದಾ ಭಗವತ್ಯನಂತ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೌ
ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ ಗ್ರಂಥಿಂ ವಿವೇತ್ಸ್ಯಸಿ ಮಮಾಹಮಿತಿ ಪ್ರರೂಢಂ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ತ್ವಂ ಪ್ರತ್ಯಗಾತ್ಮನಿ ತದಾ ಭಗವತ್ಯನಂತ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೌ ಭಕ್ತಿಂ ವಿದಾಯ ಪರಮಾಂ ಶನೈಕೈರವಿದ್ಯಾ ಗ್ರಂಥಿಂ ವಿಭೇತ್ಸಸಿ ಮಮಾಹಮಿತಿ ಪ್ರರೂಢಂ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ತ್ವಂ ಪ್ರತ್ಯಗಾತ್ಮನಿ ತದಾ ಭಗವತ್ಯನಂತ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕೋ ಭಕ್ತಿಂ ವಿದಾಯ ಪರಮಾಂ ಶನಕೈರವಿದ್ಯಾ ಗ್ರಂಥಿಂ ವಿವೇತ್ಯಸಿ ಮಮಾಹಮಿತಿ ಪ್ರರೂಢಂ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ತ್ವಂ ಪ್ರತ್ಯಗಾತ್ಮನಿ ತದ ಭಗವತ್ಯನಂತ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೌ ಭಕ್ತಿಂ ವಿದಾಯ ಪರಮಾಂ ಶನಕೈರವಿದ್ಯಾ ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಮಿತಿ ಪ್ರರೂಢಂ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ತ್ವಂ ನೀನು, ನನ್ನ ಹಿಂದೆ ಹೇಳಿ ಪದಾರ್ಥ. ತ್ವಂ ನೀನು, ಪ್ರತ್ಯಕ್ ಆತ್ಮನಿ ಪರಮಾತ್ಮನಲ್ಲಿ, ಆತ್ಮನಿ ಪರಮಾತ್ಮನಲ್ಲಿ, ತದಾ ಆಗ, ಸದಾ ಆಗ, ಭಗವತಿ ದೇವೋತ್ತಮ ಪರಮಪುರುಷನಾದ, ಭಗವತಿ ದೇವೋತ್ತಮ ಪರಮಪುರುಷನಾದ, ಅನಂತೆ ಅನಂತನಾದ, ಅನಂತೆ ಅನಂತನಾದ, ಆನಂದ ಮಾತ್ರೆ ಎಲ್ಲ ಆನಂದಗಳಿಗೆ ಆಕರನಾದ, ಆನಂದ ಮಾತ್ರೆ ಎಲ್ಲ ಆನಂದಗಳಿಗೆ ಆಕರನಾದ, ಉಪನ್ನ ಹೊಂದಿದ, ಸಮಸ್ತ ಎಲ್ಲ, ಸಮಸ್ತ ಎಲ್ಲ ಶಕ್ತೌ ಶಕ್ತಿಗಳುಳ್ಳ, ಭಕ್ತಿಂ ಭಕ್ತಿ ಸೇವೆಯನ್ನು, ಭಕ್ತಿ ಸೇವೆಯನ್ನು ವಿಧಾಯ ಮಾಡುವುದರಿಂದ, ವಿಧಾಯ ಪರಮಾಂ ಪರಮೋನ್ನತ, ಪರಮೋನ್ನತ, ಶನಕೈಹಿ ಅತಿ ಶೀಘ್ರವೇ, ಅತಿ ಶೀಘ್ರವೇ, ಅವಿದ್ಯಾ ಮಾಯೆಯ, ಮಾಯ ಗ್ರಂಥಿಂ ಬಂಧನವನ್ನು, ಬಂಧನವನ್ನು ವಿಭೇತ್ಸ್ಯಸಿ ಬಿಡಿಸುತ್ತೀಯೇ, ಬಿಡಿಸುತ್ತೀಯೇ, ಮಮ ನನ್ನ, ಅಹಂ ನಾನು, ಇತಿ ಎಂಬ, ಪ್ರರೂಢಂ ಬೇರೂರಿದ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದರಿಗೆ ಜಯ. ನಿನ್ನ ಮೂಲ ಸ್ಥಾನವನ್ನು ಪುನಃ ಪಡೆದುಕೊಂಡು ಸಮಸ್ತ ಆನಂದದ ಸರ್ವಶಕ್ತಿ ನಿಧಿಯಾದ ಸಮಸ್ತ ಜೀವಿಗಳ ಅಂತರ್ಯಾಮಿ ಪರಮಾತ್ಮನಾದ ಪರಮಪ್ರಭುವಿಗೆ ಸೇವೆಯನ್ನು ಸಲ್ಲಿಸು. ಆಗ ನಾನು ನನ್ನದು ಎಂಬ ಭ್ರಮಾತ್ಮಕ ಜ್ಞಾನವನ್ನು ಬಹಳ ಬೇಗ ಮರೆತು ಬಿಡುವೆ. ನನ್ನ ಹಿಂದೆ ಹೇಳಿ. ನಿನ್ನ ಮೂಲ ಸ್ಥಾನವನ್ನು ಪುನಃ ಪಡೆದುಕೊಂಡು ಸಮಸ್ತ ಆನಂದದ ಸರ್ವಶಕ್ತಿ ನಿಧಿಯಾದ ಸರ್ವಶಕ್ತ ನಿಧಿಯಾದ ಸಮಸ್ತ ಜೀವಿಗಳ ಅಂತರ್ಯಾಮಿ ಪರಮಾತ್ಮನಾದ ಪರಮಪ್ರಭುವಿಗೆ ಸೇವೆಯನ್ನು ಸಲ್ಲಿಸು. ಆಗ ನಾನು ನನ್ನದು ಎಂಬ
ನಾನು ನನ್ನದು ಎಂಬ ಭ್ರಮಾತ್ಮಕ ಜ್ಞಾನವನ್ನು ಭ್ರಮಾತ್ಮಕ ಜ್ಞಾನವನ್ನು ಬಹಳ ಬೇಗ ಮರೆತು ಬಿಡುವೆ. ಬಹಳ ಬೇಗ ಬೇಗ ಮರೆತು ಬಿಡುವೆ. ಹರೇ ಕೃಷ್ಣ. ಪಿಲ್ಲಾರೆಡ್ಡಿ ಪ್ರಭುಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದಿ ಪ್ರಭುಜಿ. ಪ್ರಭುಪಾದರಿಂದ ಭಾವಾರ್ಥ. ಧ್ರುವ ಮಹಾರಾಜರು ಆಗಲೇ ಒಬ್ಬ ವಿಮುಕ್ತ ಆತ್ಮನಾಗಿದ್ದನು. ಏಕೆಂದರೆ 5 ವರ್ಷ ವಯಸ್ಸಿನಲ್ಲಿಯೇ ಅವನು ದೇವೋತ್ತಮ ಪರಮಪುರುಷನನ್ನು ನೋಡಿದನು. ಹಾಗೆ ವಿಮುಕ್ತನಾಗಿದ್ದರೂ ಅವನು ತತ್ಕಾಲದಲ್ಲಿ ದೇಹಾತ್ಮವಾದಲ್ಲಿ ತಾನು ಉತ್ತಮನ ಅಣ್ಣನೆಂಬುದಾಗಿ ಆಲೋಚಿಸುತ್ತಾ ಮಾಯೆಯ ಭ್ರಾಂತಿಯಿಂದ ಪ್ರಭಾವಿತನಾದನು. ನಾನು ನನ್ನದು ಎಂಬುದ ಆಧಾರದ ಮೇಲೆ ಸಮಸ್ತ ಭೌತಿಕ ಪ್ರಪಂಚವು ನಡೆಯುತ್ತದೆ. ಭೌತಿಕ ಪ್ರಪಂಚದ ಆಕರ್ಷಣೆಗೆ ಇದೇ ನಾನು ನನ್ನದು ಎಂಬ ಭ್ರಾಂತಾತ್ಮಕ ಪರಿಕಲ್ಪನೆಗಳ ಮೂಲದಿಂದ ಆಕರ್ಷಿತನಾದವನು ಈ ಭೌತಿಕ ಪ್ರಪಂಚದೊಳಗೆ ವಿಭಿನ್ನವಾದ ಮಾನವೀಯ ಅಥವಾ ಹೀನ ಸ್ಥಾನಗಳಲ್ಲಿ ಉಳಿದು ಬಿಡಬೇಕಾಗುತ್ತದೆ. ಭಗವಾನ್ ಕೃಷ್ಣನ ಅನುಗ್ರಹದಿಂದ ಯತಿಗಳು ಮತ್ತು ಮನು ಚಕ್ರವರ್ತಿ ಧ್ರುವ ಮಹಾರಾಜನಿಗೆ ಅವನು ಈ ಭೌತಿಕ ನಾನು ನನ್ನದು ಎಂಬ ಪರಿಕಲ್ಪನೆಯನ್ನು ಮುಂದುವರಿಸಿಕೊಂಡು ಹೋಗಬಾರದು ಎಂದು ನೆನೆಸಿದರು. ಅವನ ಭ್ರಾಂತಿ ಭಗವಂತನ ಭಕ್ತಿ ಸೇವೆ ಮಾತ್ರದಲ್ಲಿ ಯಾವ ಕಷ್ಟವೂ ಇಲ್ಲದೆ ನಿವಾರಣೆಗೊಳ್ಳುವಂತದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಂಪ್ರತ್ಯಗಾತ್ಮನಿ ತದಾ ಭಗವತ್ಯನಂತ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೋ ಭಕ್ತಿಂ ವಿಧಾಯ ಪರಮಾಂ ಶನಕೈರ್ ಅವಿದ್ಯಾ ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಂ ಇತಿ ಪ್ರರೂಢಂ. ನಿನ್ನ ಮೂಲ ಸ್ಥಾನವನ್ನು ಪುನಃ ಪಡೆದುಕೊಂಡು ಸಮಸ್ತ ಆನಂದದ ಸರ್ವಶಕ್ತಿ ನಿಧಿಯಾದ ಸಮಸ್ತ ಜೀವಿಗಳ ಅಂತರ್ಯಾಮಿ ಪರಮಾತ್ಮನಾದ ಪರಮಪ್ರಭುವಿಗೆ ಸೇವೆಯನ್ನು ಸಲ್ಲಿಸು. ಆಗ ನಾನು ನನ್ನದು ಎಂಬ ಪರಮಾತ್ಮಕ ಜ್ಞಾನವನ್ನು ಬಹಳ ಬೇಗ ಮರೆತು ಬಿಡಿ. ಸೊ ಸ್ವಯಂಭೂಮನು ಅವರು ಈ ಒಂದು ಎಮರ್ಜೆನ್ಸಿ ತುರ್ತು ಸಮಯ, ಸೊ ಇದರಲ್ಲಿ ಯಕ್ಷರ ನಿರ್ನಾಮ ಆಗ್ಬಿಡ್ತಾ ಇತ್ತು, ಇಲ್ಲ ಅಂದ್ರೆ ಸೊ ಅವರು ಬಂದು ಅದನ್ನು ನಿಲ್ಲಿಸೋ ಇದರಲ್ಲಿ ತನ್ನ ಮೊಮ್ಮಗ ಧ್ರುವ ಮಹಾರಾಜನಿಗೆ ಇದು ಹೇಳುವ ಮಾತುಗಳು. ಸೊ ಅಂದ್ರೆ ಧ್ರುವ ಮಹಾರಾಜರು ಕೂಡ ಕೇಳೋದಕ್ಕೆ ರೆಡಿ ಇದ್ದಾರೆ. ಆಕ್ಚುಲಿ ಹೇಳೋರು ಯಾರು ಇರ್ಬೋದು, ಆದ್ರೆ ನಾವು ಕೂಡ ಕೇಳಕ್ ರೆಡಿ ಇರ್ಬೇಕು. ನಾವು ಆಕ್ಚುಲಿ ಅವ್ರು ಸಂಪೂರ್ಣ ಒಂದು ರೋಷದಿಂದ ಒಂದು ಇದರಿಂದ ತನ್ನ ತಮ್ಮನ ಕೊಲೆ ಆಗಿದೆ, ಒಂದು ಅಧಾರ್ಮಿಕವಾಗಿ ಆಗಿದೆ, ಅನ್ಯಾಯದಿಂದ ಆಗಿದೆ, ಆ ಇದರಲ್ಲಿ ಇದ್ದಾರೆ ಅವರು. ಆ ಮನಸ್ಥಿತಿಯಲ್ಲಿ ಅವರು ಈ ಒಂದು ಕ್ರಮವನ್ನು ತೆಗೆದುಕೊಂಡಿತ್ತು. ಆ ಮನಸ್ಥಿತಿಯಲ್ಲಿದ್ರೂ ಅವರು ಆ ರೀತಿ ತೀವ್ರ ಯುದ್ಧ ಮಾಡಿ ಅಷ್ಟು ಶತ್ರುಗಳು ಯಕ್ಷರ ಸಂಹಾರ ಮಾಡಿ, ಆದರೂ ಇಲ್ಲಿ ತನ್ನ ಅಜ್ಜ ಮನು, ಸ್ವಯಂಭುವ ಮನು, ಒಬ್ಬ ಹಿರಿಯ ವ್ಯಕ್ತಿ ಬಂದಿದ್ದಾರೆ. ಸೊ ಅವರೆಷ್ಟು ಅವ್ರ ಮಾತು ಕೇಳಕ್ಕೆ, ಅವರು ಏನ್ ಹೇಳ್ತಾ ಇದ್ದಾರೆ ನೋಡೋಣ ಅನ್ನಕ್ಕೆ ಅವರು ತಯಾರಿದ್ದಾರೆ. ಸೊ ಹಾಗೆ ಸ್ವಯಂಭುವ ಮನು ಕೂಡ ವ್ಯಕ್ತಿತ್ವ ಹಾಗೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಮಹಾಜನರಲ್ಲಿ ಒಬ್ಬರು.
ಸೊ ಹಾಗೆ ಅವ್ರು ಬಂದಿದ ತಕ್ಷಣ ಧ್ರುವಮಾರ ತಕ್ಷಣವೇ ಅವರ ಬಿಲ್ಲುಬಾಣಗಳನ್ನ ಆ ಕಡೆ ಪಕ್ಕಕ್ಕಿಟ್ಟು ಕೇಳ್ತಾ ಇದ್ದಾರೆ ಏನು. ಸೊ ಈಗ ಕಾರಣಗಳು ಕೊಡ್ತಾ ಇದ್ದಾರೆ. ಕಾರಣಗಳು ಕೂಡ ಅವರನ್ನು ಆ ನೆಲೆಗೆ ಏರಿಸ್ತಾ ಇದ್ದಾರೆ. ತಕ್ಷಣ ಆ ಶಕ್ತಿ, ಆ ಸಾಮರ್ಥ್ಯ ಇದೆ. ಯಾಕಂದ್ರೆ ನಾವು ಕೇಳಿದಾಗೆ ಧ್ರುವಮಾರ ಸಾಮಾನ್ಯ ವ್ಯಕ್ತಿ ಅಲ್ಲ, ಹಾಗೆ ಅವನು ಮುಕ್ತಾತ್ಮನಾದರೂ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಸನ್ನಿವೇಶ, ಒಂದು ಘಟನೆ ಇದರಲ್ಲಿ ಅವರು ಆ ಕ್ರಮವನ್ನು ತೆಗೆದುಕೊಳ್ಬೇಕಾಯ್ತು. ಅವ್ರು ಕ್ಷತ್ರಿಯರ ರಾಜರ ಪಾತ್ರದಲ್ಲಿ ರಾಜರ್ಷಿ ಆದ್ರೂ ಕೂಡ ಆ ಪಾತ್ರದಲ್ಲಿ ಇದ್ದಾರೆ. ಅವರು ಪಾತ್ರದಲ್ಲಿ ಆ ಜವಾಬ್ದಾರಿಯಲ್ಲಿರುವಾಗ ಆ ಕ್ರಮವನ್ನು ತೆಗೊಳ್ಬೇಕಾಗುತ್ತೆ. ಜವಾಬ್ದಾರಿಯುತ ಕೆಲಸ ಅಂದ್ರೆ ಅದು ಹಾಗೆ ಬಿಡಕ್ಕಾಗಲ್ಲ, ಏನಾದ್ರೂ ತಗೊಳ್ಬೇಕು, ಕ್ರಮ ತಗೊಳ್ಬೇಕು. ಸೊ ಹಾಗೆ ಅವ್ರು ತಗೊಂಡಿದ್ದವರು ಆದರೂ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಸಮಯಕ್ಕೆ ಸಾಕು ಆಯ್ತು. ಸೊ ಅವರು ಸ್ವಯಂಭೂಮನು ಅವ್ರ ಅಜ್ಜ ಬಂದದ್ದೇ ಅವ್ರು ಆಲಿಸ್ತಾ ಇದ್ದಾರೆ, ಅವ್ರೇನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು, ಮತ್ತೆ ಇದಕ್ಕೆ ಮೂಲ ಕಾರಣ ಏನು ಇದಕ್ಕೆ ಇಲ್ಲಿ ಇವರು ತಿಳಿಸ್ತಾರೆ, ಸ್ವಯಂಭೂಮನು ತಿಳಿಸ್ತಾ ಇರೋದು ಮಮಾಹಂ, ನಾನು ನನ್ನದು. ಭೌತಿಕ ಜಗತ್ತು ಅಂತ ಇದೆ. ಭೌತಿಕ ಜಗತ್ತು ಅಂದ್ರೆ ನಾವು ಇದು ಹೇಳಿದ್ದು ಒಂದು ಗ್ರಂಥಿನ್ ಇದು ಒಂದು ನಮಗೆ ಒಂದು ನಾಟ್, ಹಗ್ಗವನ್ನು ಕಟ್ಟಿದಾಗ ನಾವೇನ್ ಮಾಡ್ತೇವೆ, ಹಾಕಿ ಅದನ್ನ ಹಾಗೆ ಬಿಡೋದಿಲ್ಲ, ಅದನ್ನ ಮತ್ತೆ ಇನ್ನೊಂದ್ಸಲ ಹಾಕ್ಬೋದು, ಹಾಗೆ ಬಿಡೋದಿಲ್ಲ, ಅದಕ್ಕೆ ಗಟ್ಟಿಯಾಗಿ ಇದಾಗ್ತೇವೆ, ಗಂಟಾಗ್ತೇವೆ. ಅದೇ ಗ್ರಂಥಿ ಅಂದ್ರೆ ಗಂಟು. ಹೇಳ್ತಾರೆ ಹೀಗೆ ನಮಗೆ ಈ ದೇಹ, ಮತ್ತೆ ನಾವು ದೇಹ ಅಲ್ಲ, ನಾವು ಶುದ್ಧ ಆತ್ಮ, ಕೃಷ್ಣನ ವಿಭಿನ್ನ ಅಂಶ. ಸೊ ಆದ್ರೂ ನಾವೀಗ ಈ ದೇಹಕ್ಕೆ ಗುರ್ತಿಸ್ಕೊಂಡಿದ್ದೇವೆ. ಅದು ಗಂಟು ಹೇಗೆ ಅಂದ್ರೆ ಗಟ್ಟಿಯಾದ ಗಂಟು, ಅದನ್ನ ಅಷ್ಟು ಸ್ಲೋ ಆಗಿ ತೆಗಿಲಿಕ್ಕಾಗಲ್ಲ. ಅಹಂ ಮಮೇತಿ. ಸೊ ನಾನು ಈ ದೇಹ, ಸೊ ಈ ದೇಹದ ಪರಿಕಲ್ಪನೆಯಲ್ಲಿ ನಾನು ಈ ಒಂದು ಹೆಚ್ಚಾಗಿ ನಾವು ಎಲ್ಲಿ ಹುಟ್ಟಿರ್ತೀವಿ ಅದಕ್ಕೆ ತುಂಬಾ ಅಂಟ್ಕೊಂಡಿರ್ತೇವೆ. ಆ ಸ್ಥಳ ಬಿಟ್ಟು ನಾವು ಎಲ್ಲೂ ಬಹಳ ಸಲ ತುಂಬಾ ಬೇರೆ ಇರುತ್ತೆ. ಇದು ನನ್ನ ದೇಶ, ನಾನು ಭಾರತೀಯ, ನಾನು ಈ ನಾಡಿನವ, ಕನ್ನಡ ನಾಡಿನವ, ನಾನು ತಮಿಳು ನಾಡಿನವ, ನಾನು ತುಳು ನಾಡಿನವ. ಸೊ ಇದು ಬಹಳ ಇದು ಹೇಗಿರುತ್ತೆ ಅಂದ್ರೆ, ಇದು ನಾನು ಊರಿನವ. ಇಲ್ಲಿ ನಮಗೆ ಇಲ್ಲಿ ಹೇಳ್ತಾರೆ, ಜನರು ಹೇಳ್ತಾರೆ ನಾನು ಊರಿನವರು ನಾವು ಅಷ್ಟೇ. ನಾವ್ ಈ ಊರಕ್ಕೆ ಇಲ್ಲಿಗೆ ನಾವು ತುಳುನಾಡು, ನಾವು ಈ ಊರಿನವರು. ಸೇನಿವೆ ಇದು ಒಂಥರ ನಾನು ಈ ದೇಹ ಆದ್ರಿಂದ ಈ ದೇಹ ಎಲ್ಲಿ ಉತ್ಪತ್ತಿ ಆಗುತ್ತೆ ಅದಕ್ಕೆ ತುಂಬಾ ನನಗೆ ಬೇರುಗಳು ಒಳಗೆ ಆಗಿರುತ್ತೆ. ನಾನು ನಮ್ಮವರು ದೇಹಾಪತ್ಯ ಕಲತ್ರಾದಿಷು ಆತ್ಮಸೈನ್ಯೇಶು ಅಸಸ್ವಪಿ ತೇಷಾಂ ಪ್ರಮತ್ವನಿತರಂ ಪಶ್ಯನ್ನಪಿ ನ ಪಶ್ಯತಿ. ಸೊ ಅಲ್ಲಿ ಇರ್ಲಿ. ಮತ್ತೆ ಅಹಂ ಮಮೇತಿ, ಇದೇ ಅಹಂ ಮಮೇತಿ. ಪುಂಸಾ ಸ್ತ್ರೀಯ ಮಿಥುನಿ ಭಾವಮೇತ ತಯೋರ್ಮಿತ ಹೃದಯ ಗ್ರಂಥಿ ಮಾಹು ಜನಸ್ಯ ಮೋಹೋ ಅಹಂ ಅಹಂ ಮಮೇತಿ. ಸೊ ಇನ್ನೊಂದ್ ಕಡೆ ಭಾಗವತದಲ್ಲಿ ನಾವು ಕೇಳೋದು ಹೇಗೆ ಇದು ಅಹಂ ಮಮೇತಿ, ಇದು ಇನ್ನ ಹೆಚ್ಚು ಆಗುತ್ತೆ. ಇದಿದೆ, ಈ ರೋಗ ಇದೆ. ಇಲ್ಲಿ ಹೇಳಿದಾಗೆ ಎಲ್ಲ ಜೀವಿಗಳಲ್ಲೂ ಇದೆ. ಇಷ್ಟು ಉನ್ನತ ಜೀವಿಗಳಲ್ಲಿ, ದೇವತೆಗಳಲ್ಲೂ ಕೂಡ ಇದೆ. ಇನ್ನ ಕೆಳಮಟ್ಟದ ಜೀವಿಗಳು, ಕ್ರಿಮಿಗಳು, ಅಲ್ಲೂ ಕೂಡ ಇದೆ. 84 ಲಕ್ಷ ಜೀವರಾಶಿಗಳು ಎಲ್ಲೆಲ್ಲೂ ಕೂಡ ಇದು ಅಹಂ ಮಮೇತಿ ಇದೆ. ಇದು ನಾಯಿಗಳು ನಾವು ನೋಡ್ತೀವಲ್ಲ, ಅದು ನಾವು ರಾತ್ರಿ ಹೊತ್ತು ನಾವು ಇರ್ತೇವೆ, ನಾವು ಎಲ್ಲ ಕಡೆ ಪ್ರಯಾಣ ಮಾಡ್ತಾ ಇರ್ತೇವೆ. ರಾತ್ರಿ ಹೊತ್ತು ಅವರು ರಾಜರು. ನಮ್ಮ ಯಾವ್ದು ದೊಡ್ಡ, ನಿಮ್ಮ ಮೈಸೂರು ನಗರ ಆಗ್ಬೋದು, ನಿಮ್ಮ ಬೆಂಗಳೂರು ನಗರ ಆಗ್ಬೋದು, ನಮ್ಮ ಮಂಗಳೂರು ನಗರ ಆಗ್ಬೋದು, ಇಲ್ಲಿ ಅವ್ರು ಹೇಳ್ತಾರೆ ನಮ್ಮ ಬೀದಿಗೆ ಯಾಕೆ ಬಂದ್ರಿ ನೀವು, ನಮ್ಮ ಏರಿಯಾಗೆ ಯಾಕೆ ಬಂದ್ರಿ, ಇದು ಕೊಳಾಯ್, ಇದು ನಮ್ಮ ಏರಿಯಾ, ಇನ್ನೊಂದು ಅದರಲ್ಲೂ ನಮ್ಮ ಬೀದಿ, ಇದು ನಮ್ಮ ಬಿಡೋದಿಲ್ಲ ಅವರು. ಅಹಂ ಮಮೇತಿ, ನಾನು ನಮ್ಮ ಅವ್ರ ಮಾರ್ಕಿಂಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಲ್ಲಲ್ಲಿ. ನಾವು ಹೋಗಿ ಗಡಿಪಾರು ಎಲ್ಲ ಹೇಗೆ ಮಾಡ್ತೀವಿ ನಾವು, ರಾಜ್ಯ ದೇಶದ ಮಧ್ಯೆ ಎಲ್ಲ ಕಟ್ತೇವೆ. ಅದೇ ರೀತಿ ಅವ್ರದ್ದು ಕೂಡ ಅವ್ರದೇ ವಿಧಾನಗಳಿವೆ. ಅವರ ಮೂತ್ರವನ್ನು ವಿಸರ್ಜನೆ ಮಾಡ್ತಾ ಅದರಿಂದ ಅವರ ಬಾರ್ಡರ್ಸ್ ಮಾರ್ಕ್ ಮಾಡ್ಕೊಂಡಿರ್ತಾರೆ ಅವರು. ಇದೆ ಅಹಂ ಮಮೇತಿ. ಇದು ಒಳಗೆ ಎಲ್ಲ ಜೀವಿಗಳಲ್ಲೂ ಕೂಡ ಇದೆ. ಬದ್ಧ ಜೀವನ ಅಂದ್ರೆ ಎಲ್ಲ ಕಡೆ ಇದೆ, ಸಮಸ್ತ ಜೀವರಾಶಿಗಳಲ್ಲಿ ಇದೆ. ಸೊ ಪುಂಸಾ ಸ್ತ್ರೀಯ ಮಿಥುನಿ ಭಾವಮೇತ. ಆದರೆ ಮನುಷ್ಯ ಜೀವನದಲ್ಲೂ ಕೂಡ ಇದು ಮೊದಲೇ ಕಡಿಮೆ ಇರುತ್ತೆ, ಅಷ್ಟು ಇರೋದಿಲ್ಲ. ಆದ್ರೆ ಇದು ಇನ್ನ ಹೆಚ್ಚೆಚ್ಚಾಗಿ ಬೆಳೆಸ್ತೇವೆ ಅಂತ ಒಂದು ಇದು ಶ್ಲೋಕ ಆಯ್ತು. ಪುಂಸಾ ಸ್ತ್ರೀಯ ಅಂದ್ರೆ ಪುಂಸ ಒಬ್ಬ ವ್ಯಕ್ತಿ ಗಂಡು ದೇಹದಲ್ಲಿ ಇರೋದು, ಸ್ತ್ರೀಯ ಒಂದು ಹೆಣ್ಣು ದೇಹದಲ್ಲಿ. ಸೊ ಪುಂಸಾ ಸ್ತ್ರೀಯ
ಮಿಥುನಿ ಭಾವಮೇತತ್. ಸೊ ಅದು ಸಹಜವಾಗಿದೆ, ಭಗವಂತನ ಮಾಡಿರುವ ಒಂದು ಆಕರ್ಷಣೆ ಇದರಲ್ಲಿ. ಸೊ ಅವರಿಬ್ಬರು ಅವರು ಮಿಥುನ ಭಾವದಿಂದ ಅವರು ಇದಾಗ್ತಾರೆ, ವೈವಾಹಿಕವಾಗೋ ವೈದಿಕವಾಗೋ ಹೇಗೋ ಯಾವ ರೀತಿಯಲ್ಲಿ ಪುಂಸಾ ಸ್ತ್ರೀಯ ಮಿಥುನಿ ಭಾವಮೇತತ್ ತಯೋರ್ಮಿತೋ ಹೃದಯ ಗ್ರಂಥಿ ಮಾಹು. ಅಷ್ಟವರೆಗೂ ಯಾರೋ ಆ ಹೆಣ್ಣು ಹುಡುಗಿ ಯಾರೋ, ಈ ಹುಡುಗ ಯಾರೋ, ಇವರ ಕುಟುಂಬ ಯಾವುದೋ, ಅವರ ಕುಟುಂಬ ಯಾವುದೋ, ಅವರ ಸ್ಥಳ ಏನೋ, ಇವರದೇನೋ ಎಲ್ಲ ಬೇರೆ ಬೇರೆದೇ ಇರುತ್ತೆ. ಆದ್ರೆ ಹೇಗೋ ಅವರ ಒಂದು ಇದಾದ್ರೆ ಮತ್ತೆ ಹೇಳ್ತಾರೆ, ನಾನು ನಿನ್ನನ್ನು ಬಿಡಲಾರೆ, ನೀನು ನನ್ನ. ಸೊ ಹೀಗೆ ಶುರು ಆಗುತ್ತೆ. ಸೊ ಅದ್ರಲ್ಲಿ ಬುಂಸಾ ಸ್ತ್ರೀಯ ಮಿಥುನಿ ಭಾವಮೇತ ತಯೋರ್ಮಿತೋ ಹೃದಯ ಗ್ರಂಥಿ ಮಾಹು. ಸೊ ಹೇಳ್ತಾರೆ, ಈ ಗ್ರಂಥಿ, ಈ ಒಂದು ಗಂಟು ಬೆಳೆಸುತ್ತೆ. ಎಲ್ಲಿ ಬೆಳೀತಿದ್ದು? ಹೃದಯ ಗ್ರಂಥಿ. ಸೊ ಹೃದಯದಲ್ಲಿ ಇದು ಹಾರ್ಟ್ ಅಲ್ಲಿ ನಾವು ಹೇಳ್ತೇವೆ ಐ ಲವ್ ಯು, ಸೊ ನಾನು ಪ್ರೀತಿಸ್ತೇನೆ. ಸೊ ಹೀಗೆ ಇದು ನಮಗೆ ಗಂಡು ಹೆಣ್ಣಿನ ಇದು ವ್ಯಾಮೋಹ, ಇದು ಭಗವಂತನೆಷ್ಟು ಮಾಡಿರೋದಿಲ್ಲ, ಪ್ರಕೃತಿ ಮಾಡಿರೋದು. ಹೃದಯ ಗ್ರಂಥಿ ಮಾಹು ತಯೋರ್ಮಿತೋ ಹೃದಯ ಗ್ರಂಥಿ ಮಾಹು ಅಥ ಗೃಹ ಕ್ಷೇತ್ರ ಸುತಾಪ್ತ ವಿತ್ತೈ. ಆಮೇಲೆ ಏನಾಗುತ್ತೆ, ಅಷ್ಟವರೆಗೂ ಏನಿರೋದಿಲ್ಲ. ಪರ್ಟಿಕ್ಯುಲರ್ಲಿ ಒಬ್ಬ ಗಂಡಸು ಅಂದ್ರೆ ಬ್ರಹ್ಮಚಾರಿ ಎಲ್ಲೂ ಕೂಡ ಇರ್ಬೋದು, ಯಾವುದು ಇದಿಲ್ಲ, ಯಾವ ಸ್ಥಳದಲ್ಲಾದ್ರೂ ಇರ್ಬೋದು, ಯಾವ ಇದರಲ್ಲಾದ್ರೂ ಇರ್ಬೋದು, ಎಲ್ಲಿಂದ ಹೋಗ್ಬೋದು, ಪ್ರಯಾಣ ಮಾಡ್ಬೋದು. ಹೀಗೆ ಗಂಡಸಿಗೆ ಪರ್ಟಿಕ್ಯುಲರ್ಲಿ ಗಂಡಸಿನ ದೇಹದಲ್ಲಿ ಭಗವಂತನ ಈ ರೀತಿ. ಹೆಂಗಸರಿಗೆ ರಕ್ಷಣೆ ಇರಬೇಕು, ತಂದೆಯ ರಕ್ಷಣೆ, ಇಲ್ಲ ಗಂಡನ ರಕ್ಷಣೆ, ಮಕ್ಕಳ ರಕ್ಷಣೆ. ಇಲ್ಲಾಂದ್ರೆ ಈ ಗಂಡಸ ದೇಹದಲ್ಲಿರೋ ಪರ್ಟಿಕ್ಯುಲರ್ಲಿ ಸುಲಭ. ಆದ್ರೂ ಹೇಳ್ತಾರೆ ಈ ರೀತಿ ಒಂದು ಇದರಿಂದ ಅಥ ಗೃಹ ಕ್ಷೇತ್ರ ಸುತಾಪ್ತ. ಮತ್ತೆ ಬೇಕು, ಗೃಹ ಬೇಕು. ಯಾಕಂದ್ರೆ ಹೆಂಡತಿ ಇದ್ದಾರೆ, ಅವರ ಪತ್ನಿಯನ್ನು ರಕ್ಷಣೆ ಮಾಡಬೇಕು. ಸೊ ಮನೆ ಬೇಕು, ಗೃಹ ಬೇಕು. ಗೃಹ ಕೆಲವು ಇದರಿಂದ ಶಿಲ ಪ್ರಭುಪಾದರು ಹೇಳಿದ್ರು, ಗೃಹ ಅಂದ್ರೆ ಗೃಹ ಬೇಕು. ಮೇನ್ ಗೃಹ ಅಂದ್ರೆ ಹೆಂಡತಿ. ಇವಾಗ ಗೃಹ ಅಂದ್ರೆ ನಾವು ಬ್ರಹ್ಮಚಾರಿಗಳು ಸನ್ಯಾಸಿಗಳು ಗೃಹದಲ್ಲಿ ಇಲ್ಲ ಅಂತಲ್ಲ, ಇದ್ದರೂ ಕೂಡ ಅದರ ಒಂದು ಶೋಭೆ, ಅದರ ಒಂದು ಇದು ಇನ್ನ ಹೆಚ್ಚು ಬೆಳವಣಿಗೆ ಅದು ಗೃಹಿಣಿ ಅಲ್ಲಿ ಪತ್ನಿ ಸ್ವೀಕಾರದ ಮೇಲೆ ಅದು ಆಗುತ್ತೆ. ಅದು ಗೃಹ. ಪರ್ಟಿಕ್ಯುಲರ್ ಗೃಹ ಅಂದ್ರೆ ಎಲ್ಲಿ ಪತ್ನಿ ಇರ್ತಾರೆ ಅದು ಗೃಹ ಆಗುತ್ತೆ. ಗೃಹಿಣಿ ಇರೋದ್ರಿಂದ ಗೃಹವಾಗೋದು ಅಂತ ಹೇಳ್ತಾರೆ. ಸೊ ಇಲ್ಲಾಂದ್ರೆ ಕೇವಲ ಒಂದು ಬಿಲ್ಡಿಂಗೋ ಒಂದು ರೂಮೋ ಅದು ಗೃಹ ಆಗುತ್ತೆ, ಅದು ಮನೆ ಆಗುತ್ತೆ. ಮನೆ ಇಲ್ಲಾಂದ್ರೆ ಬ್ರಹ್ಮಚಾರಿ ನೋಡ್ತೀರಾ ನೀವು, ಹೇಗೆ ಅಷ್ಟು ಏನು ಇದಿರೋದಿಲ್ಲ, ಅಷ್ಟು ಅದರಲ್ಲಿ ಆ ರೀತಿಯ ಒಂದು ವ್ಯವಸ್ಥೆ ಇರೋದಿಲ್ಲ. ಆ ರೀತಿ ಹೇಗೋ ಒಂದು ನಡೀತಾ ಇರುತ್ತೆ ಜೀವನ. ಹಾಸ್ಟೆಲ್ ಜೀವನ ಎಲ್ಲ ನೋಡುವ ಸ್ಟೂಡೆಂಟ್ ಹಾಸ್ಟೆಲ್ ಹೋಗಿ ನೀವು ನೋಡಿದ್ದೀನಿ ಹೇಗಿರುತ್ತೆ ಅಂತ. ಎಷ್ಟು ಚಂದವಾಗಿ ಅಂದವಾಗಿರುತ್ತೆ ಹಾಸ್ಟೆಲ್ ಅಲ್ಲಿ, ಬಾಯ್ಸ್ ಹಾಸ್ಟೆಲ್, ಜೆಂಟ್ಸ್ ಹಾಸ್ಟೆಲ್. ಸೇನಿವೆ ಇವಾಗ ಮನೆ ಗೃಹಿಣಿ ಅಂದ್ರೆ ಅಥ ಗೃಹ. ಸೊ ಅದರ ಒಂದು ಅಗತ್ಯ, ಒಳ್ಳೆಯ ಮನೆ ಬೇಕು, ಒಳ್ಳೆಯ ಫ್ಲಾಟ್ ಬೇಕು, ಒಳ್ಳೆ ಏರಿಯಾ ಹಾಲ್ ಬೇಕು, ಒಳ್ಳೆ ಈ ಒಂದು ಇದರಲ್ಲೇ ಈ ರೀತಿ. ಅಥ ಗೃಹ ಕ್ಷೇತ್ರ. ಸೊ ಹಿಂದೆ ಅದರ ಒಂದು ಗೃಹಕ್ಕೆ ಜೊತೆಗೆ ಮೇಂಟೆನೆನ್ಸ್ಗೆ ಒಂದು ಕೆಲಸ ಬೇಕು. ಸೊ ಅದಕ್ಕೆಲ್ಲ ಕೆಲಸ ಅಂದ್ರೆ ಒಂದು ಕೃಷಿಯಿಂದ ಆಗ್ತಾ ಇತ್ತು, ಅದಕ್ಕೆ ಕ್ಷೇತ್ರ ಬೇಕು. ಸ್ವಲ್ಪ ಆದ್ರೂ ಒಂದು 4 ಸೆಂಟು, 10 ಸೆಂಟು, 20 ಸೆಂಟು, 1 ಎಕರೆ, 2 ಎಕರೆ ಎಷ್ಟು ಬೇಕೋ ಅಷ್ಟು ಬೇಕಾಗ್ತಾ ಇತ್ತು. ಇವಾಗ ನಮ್ಗೆ ಆಗಲ್ಲ, ನಮ್ಗೆ ಜಾಬ್ ಬೇಕು, ನಮ್ಗೆ ವ್ಯಾಪಾರ ಬೇಕು. ವ್ಯಾಪಾರ ಬೇಕು, ವ್ಯಾಪಾರನೋ ಕೆಲಸನೋ ಏನೋ ಒಂದು ಬೇಕು. ಅಥ ಗೃಹ ಕ್ಷೇತ್ರ. ಮತ್ತೆ ಅಷ್ಟೇ ಸಾಕಾಗಲ್ಲ, ಕೆಲಸ ಇದ್ರೆ ಆಯ್ತು, ಮತ್ತೆ ಹೆಂಡತಿ ಇದ್ರೆ ಆಯ್ತು, ಮನೆ ಇದ್ರೆ ಸಾಕಾಗಲ್ಲ. ನಮ್ಗೆ ಮಕ್ಕಳು ಬೇಕು. ಪುತ್ರಹೀನಂ, ಮಕ್ಕಳಿಲ್ಲ ಅಂದ್ರೆ ಮನೆ ಶೂನ್ಯ. ಅಥ ಗೃಹ ಕ್ಷೇತ್ರ ಸೂತ ಮಕ್ಕಳು. ಮತ್ತೆ ಆಪ್ತ, ಯಾರು ತೋರಿಸ್ಕೊಳ್ಳೋದು ನಾವು, ಇದು ಯಾರ ಜೊತೆ ನಾವು ಇದು ಆಡೋದು, ಅಯ್ಯೋ ನನಗೆ ಇಷ್ಟೊಂದು ಒಳ್ಳೆ ಹೆಂಡತಿ ಇದ್ದಾರೆ, ಎಷ್ಟೊಂದು ಸುಂದರವಾದ ಹೆಂಡತಿ ಇದ್ದಾರೆ, ನನಗೆ ಈ ತರ ಮಕ್ಕಳಿದ್ದಾರೆ, ಸೊ ಇದನ್ನ ಇಲ್ಲ, ಈ ತರ ಒಂದು ದೊಡ್ಡ ಮನೆ ಇದೆ, ನನ್ನ ಕಾರ್ ಇದೆ, ಇದನ್ನ ತೋರಿಸ್ಕೊಳ್ಬೇಕು. ಸೊ ಅವ್ರನ್ನ ನಾವು ಕರಿಬೇಕು, ನಾವಲ್ಲಿ ಹೋಗ್ಬೇಕು, ಫಂಕ್ಷನ್ಸ್ ನಾವು. ಸೊ ಅಥ ಗೃಹ ಕ್ಷೇತ್ರ ಸುತ ಆಪ್ತ. ಸೊ ಇದು ಹಾಗೆ ನಮ್ಮದು ಬೆಳವಣಿಗೆ ಆಗ್ತದೆ. ಇದೆಲ್ಲ ನಡೆಸೋದು ಮುಖ್ಯವಾದ ಏನದು? ವಿತ್ತ. ಮನಿ ಸ್ವೀಟರ್ ದ್ಯಾನ್ ಹನಿ. ಸೊ ಹಣ ಇಲ್ಲ ಅಂದ್ರೆ ಏನು ನಡೆಯೋದಿಲ್ಲ ಈ ಜಗತ್ತಿನಲ್ಲಿ. ಎಲ್ಲ ಸಂಬಂಧಗಳು ಯಾವ್ದು ನಡೆಯೋದಿಲ್ಲ. ಈಗ ಗಂಡ ಹೆಂಡತಿ ಸಂಬಂಧ ಕೂಡ ನಡೆಯೋದಿಲ್ಲ. ಹಿಂದೆ ಇರ್ತಾ ಇತ್ತು ಅಷ್ಟು ಒಂದು ಆ ರೀತಿಯ ಒಂದು ಇದು ಮನಸ್ಥಿತಿ ಇರ್ತಾ ಇತ್ತು, ನೈತಿಕ ಮಟ್ಟ ಇರ್ತದೆ. ಈಗ ಆಗಲ್ಲ. ಈಗ ಎಲ್ಲವೂ ಕೂಡ ಹಣದಿಂದಾನೇ ನಡೆಯೋದು. ಇಲ್ಲ ಅಂದ್ರೆ ತಲಾಕ್, ಡೈವರ್ಸ್ ಆಗ್ಬಿಡುತ್ತೆ. ಎಷ್ಟೆಷ್ಟೋ ಕಾರಣಗಳಿದೆ ಡೈವರ್ಸ್ಗೆ. ಅವ್ರ ಮಾತು ಇವ್ರು ಕೇಳೋದಿಲ್ಲ, ಇವ್ರ ಮಾತು ಅವ್ರು ಕೇಳೋದಿಲ್ಲ, ಒಂದು ಇದಿಲ್ಲ. ಅಥ ಗೃಹ ಕ್ಷೇತ್ರ ಸೂತ ಆಪ್ತ ವಿತ್ತ. ಸೊ ಇದೆಲ್ಲವೂ ಏನ್ ಹೇಳುತ್ತೆ? ಇದೆಲ್ಲ ಅಥ ಗೃಹ ಕ್ಷೇತ್ರ ಸುತಾಪ್ತ ವಿತ್ತೈ ಜನಸ್ಯ ಮೋಹೋ ಅಯಂ ಅಹಂ ಮಮೇತಿ. ಸೊ ಎಲ್ಲ ಜನರು
ಸರ್ವ ಮಾನವ ಜನಾಂಗ ಇದು ಈ ಮೋಹದಲ್ಲಿ ಸಿಲುಕಿ ಬಿದ್ದಿದ್ದಾರೆ, ಈ ಒಂದು ಗಂಟಿನಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಇದು ಅಹಂ ಮಮೇತಿ, ನಾನು ಈ ದೇಹದಲ್ಲಿ ಸಂಬಂಧವಿರುವ ಈ ಒಂದು ಹೆಂಗಸು, ಈ ಮಕ್ಕಳು, ಇದರೆಲ್ಲವೂ ನನ್ನದು, ಮತ್ತೆ ಈ ವಸ್ತುಗಳೆಲ್ಲ ನನ್ನದು. ಸೊ ಹೀಗೆ ನಾವು ಇದು ಒಂದು ದೊಡ್ಡ ಇದು ಸೊ ಭೌತಿಕ ಜಗತ್ತು ಹೀಗೆ ನಡೀತಾ ಇರೋದು. ನಮ್ಮ ಬದ್ಧ ಜೀವನ ಹೀಗೆ ನಡೀತಾ ಇದೆ. ಉನ್ನತ ಜೀವನ ಆಗ್ಬೋದು, ಕೆಳಗಿನ ಜೀವನ ಆಗ್ಬೋದು, ಕೆಳಗಿನ ಜನ್ಮ ಆಗ್ಬೋದು. ಒಂದು ಸಾಹುಕಾರರಾಗ್ಬೋದು, ಒಂದು ಅಷ್ಟು ಬುದ್ಧಿವಂತರಾಗ್ಬೋದು, ಅಷ್ಟು ದೊಡ್ಡ ದೊಡ್ಡ ದೇಶಗಳಾಗ್ಬೋದು. ಏನು ಪರಿಕಲ್ಪನೆ? ಅಹಂ ಮಮೇತಿ, ನಾನು ನನ್ನದು, ನಾನು ನನ್ನ. ಇದು ದೊಡ್ಡ ರೋಗ, ಇದು ಭವ ರೋಗ ಇದು. ಸೊ ಅದಕ್ಕೆ ಇಲ್ಲಿ ಗುರುತಿಸಿ ಹೇಳ್ತಾ ಇದ್ದಾರೆ, ಮನು ನೀನು ಹೀಗಲ್ಲ ಧ್ರುವ ಮಹಾರಾಜನೇ, ನೀನು ಶುದ್ಧ ಭಕ್ತನು. ಚಿಕ್ಕ ವಯಸ್ಸಿನಲ್ಲೇ ನೀನು ಭಗವಂತನು ತೃಪ್ತಿಪಡಿಸಿದೆ. ನೀನು ಈ ಒಂದು ಬಂಧನದಿಂದ ಹೊರಗಿದ್ಯಾ. ನಾನು ನನ್ನದು ಅಂತಿರೋದ್ರಿಂದ ನೀನು, ಹಾಗಾಗಿ ನೀನು ಮತ್ತೆ ನಿನ್ನ ಮೂಲ ಸ್ಥಿತಿ ಕೃಷ್ಣ ಪ್ರಜ್ಞಾ ಸ್ಥಿತಿಯಲ್ಲಿ ನೀನು ಸ್ಥಿತನಾಗು. ನೀನು ಅದರಿಂದ ನೀನು ಈ ಒಂದು ಪರಿಕಲ್ಪನೆಯಿಂದ, ನನ್ನ ತಮ್ಮನನ್ನು ಇವ್ರು ಕೊಂದುಬಿಟ್ರು, ಇವರು ನನ್ನ ವೈರಿಗಳು, ಶತ್ರು ಮಿತ್ರ ಅಂತ ಭಾವದಿಂದ ನೀನು ಹೊರಗೆ ಬರ್ತೀಯ ನೀನು ಅಂತ ಅವರು ಹೇಳ್ತಾರೆ. ಇದರ ಕಾರಣವನ್ನು ಅವರು ಹೇಳ್ತಾರೆ. ಭಕ್ತಿ. ಸೊ ಭಗವಂತನ ನಾವು ಭಕ್ತಿ ಕಾರ್ಯಗಳು ನಾವು ತೀವ್ರವಾಗಿ ತಗೊಂಡ್ರೆ ನಾವು ಈ ನೆಲೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇದು ಬಹಳ ಕಷ್ಟ. ಇದು ಅಹಂ ಮಮ, ನಾನು ನನ್ನದು ಅನ್ನೋದು ಇದು ನಮ್ಮನ್ನು ಗಂಟೆ ಹಾಕಿಟ್ಟಿದೆ. 1 ಸುತ್ತು, 2 ಸುತ್ತು, 3 ಸುತ್ತು ಗಂಟು. ಶ್ರಮತಾಂ ಸ್ವಕತಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದ್ಯಂತಸ್ಥೋ ಈ ಅಭದ್ರಾಣಿ ವಿಧುನೋತಿ ಸುರುತ್ಸತ ತದಾ ರಜಸ್ತಮೋಭಾವಾಹ ಕಾಮಲೋಭಾದಯಶ್ಚೇ ಚೇತಯೇತೆ ರಣಾವಿತ್ತಂ ಸಿತಂ ಸತ್ವೇ ಪ್ರಸೀದತಿ. ಸೊ ಅಲ್ಲೂ ಕೂಡ ಬರುತ್ತೆ ಹೇಗೆ ನಮ್ಮ ಬೆಳವಣಿಗೆ ಶ್ರವಣ ಮಾರ್ಗದಿಂದ ಆಗ ನಮಗೆ ಸತ್ವಗುಣ, ರಜೋಗುಣ, ತಮೋಗುಣ ಇದೆಲ್ಲವೂ ನಾವು ಬಿಡ್ತೇವೆ, ಕಾಮ ಲೋಭಗಳಿಂದ ದೂರವಾಗ್ತೇವೆ. ಮತ್ತೆ ತದಾ ರಜಸ್ತಮೋಭಾವ ಕಾಮಲೋಭಾದಯಶ್ಚೇ ಚೇತಯೇತೆ ರಣಾವಿತ್ತಂ ಸಿತಂ ಸತ್ವೇ ಪ್ರಸೀದತಿ. ಏವಂ ಪ್ರಸನ್ನ ಮನಸ್ಸು ಭಗವದ್ ಭಕ್ತಿ ಯೋಗತ ಭಗವತ್ ತತ್ವ ವಿಜ್ಞಾನ ಮುಕ್ತ ಸಂಘಸ್ಯ ಜಾಯತೆ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರ. ಸೊ ಇದೆಲ್ಲ ಹಂತಗಳು, ಹೇಗೆ ನಮಗೆ ಸಂಶಯಗಳು ಹೋಗುತ್ತೆ, ನಮ್ಮ ಹೃದಯದಲ್ಲಿರುವ ಗಂಟುಗಳು ಹೋಗುತ್ತೆ, ಕಾಮಕ್ರೋಧ ಭಾವನೆಗಳು ಕಡಿಮೆ ಆಗುತ್ತೆ. ಕ್ರೋಧ ಇದೆ ಇಲ್ಲಿ ಇವರಿಗೆ, ಅದೆಲ್ಲವೂ ರಾಜಸ ತಾಮಸ ಪ್ರಭಾವದಿಂದ ಬರೋದು, ಇದೆಲ್ಲವೂ ಕಡಿಮೆ ಆಗುತ್ತೆ. ಸೊ ನಾವು ಭಕ್ತಿಯ ಪ್ರಕ್ರಿಯೆಯಲ್ಲಿ ಶ್ರವಣದಿಂದ ಶುರು ಆಗ್ತಾ ಶ್ರವಣಾದಿ ನಮ್ಮ ಹೃದಯವು ನಿರ್ಮಲವಾದಷ್ಟು ನಾವು ಇದರಿಂದ ಹೊರಗೆ ಬರ್ತೇವೆ. ಸೊ ಭಕ್ತಿ. ಸೊ ಭಕ್ತಿಯಿಂದ ನಮ್ಗೆ ಇದು ಸಾಧ್ಯ ಆಗುತ್ತೆ. ಬೇರೆ ಯಾವುದೇ ವಿಧಾನದಿಂದ ತುಂಬಾ ಸಮಯ ಬೇಕು. ಯೋಗಾಭ್ಯಾಸ ಒಂದು ರೀತಿ ಜಿಮ್ನಾಸ್ಟಿಕ್ಸ್, ಆರೋಗ್ಯಕ್ಕೆ ಓಕೆ, ಇಲ್ಲಾಂದ್ರೆ ನಾವು ದೇಹವಂತವೇ ನಾವು ಭಾವಿಸ್ತೇವೆ. ಇಲ್ಲ, ನೇರವಾಗಿ ಭಕ್ತಿಯ ಸ್ಥಿತಿಯಲ್ಲಿ ನಾವು ಈ ದೇಹದ ನೆಲೆಯಿಂದ ನಾವು ಆಧ್ಯಾತ್ಮಿಕ ನೆಲೆಗೆ ಹೋಗ್ತೇವೆ. ನಾನು ಶುದ್ಧ ಆತ್ಮ, ನಾನು ಕೃಷ್ಣನ ನಿತ್ಯ ಸೇವಕ. ಸೊ ನನಗೆ ನಾನು ಭೌತಿಕ ಯಾವುದರಲ್ಲೂ ಕೂಡ ಯಾರ ಸೇವೆ ಓಕೆ, ತಾತ್ಕಾಲಿಕವಾಗಿ ನನ್ನ ಸ್ಥಿತಿ ಇರ್ಬೋದು, ನನಗೆ ಒಂದು ಜವಾಬ್ದಾರಿ ಇರ್ಬೋದು, ಆದ್ರೆ ನನ್ನ ಮೂಲ ಸ್ಥಿತಿ ನಾನು ಕೃಷ್ಣನ ನಿತ್ಯ ಸೇವಕ. ನಾನು ಮಾಯಾ ದಾಸನಲ್ಲ, ನಾನು ಇನ್ಯಾರ ದಾಸನೂ ಅಲ್ಲ, ನಾನು ಕೇವಲ ಕೃಷ್ಣ ದಾಸನಲ್ಲ. ಸೊ ಇದು ನಮಗೆ ತಕ್ಷಣ ಈ ನನ್ನ ಮೆಟ್ಟಕ್ಕೆ ನಾವು ಬರ್ತೇವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ ನಾಮವು ಕೃಷ್ಣನ ಈ ನಾಮದಿಂದ ನಾವು ತಕ್ಷಣವೇ ಆ ನೆಲೆಗೆ ಏರ್ತೇವೆ. ಸೊ ಇಲ್ಲಿ ಸ್ವಯಂಭೂಮನು ಅದಕ್ಕೆ ಇಲ್ಲಿ ಇರ್ಬೋದು, ಯುದ್ಧ ಭೂಮಿಯಲ್ಲಿ ಇದ್ದೀಯ ನೀನು, ಯುದ್ಧ ಸನ್ನಿವೇಶದಲ್ಲಿ ಇರ್ಬೋದು, ನೀನು ಭಕ್ತಿಯ ನೆಲೆಗೆ ಏರ್ಬೇಕು. ಅರ್ಜುನ ನೋಡಿ ಭಗವದ್ಗೀತೆ ಕೇಳೋ ಮುಂಚೆನೆ ಕೃಷ್ಣನಿಗೆ ಅವನು ಗೊಂದಲ ಬಂದಾಗ ಕೃಷ್ಣನಿಗೆ ಶರಣಾಗಿ ಭಗವದ್ಗೀತೆ ಕೇಳಿದ್ದು. ಅದೇ ರೀತಿ ಧ್ರುವ ಮಹಾರಾಜರು ಈಗ ಯುದ್ಧ ಭೂಮಿ ಮಧ್ಯೆಯಲ್ಲಿ ಅವರು ಕೂಡ ಯುದ್ಧವನ್ನು ನಿಲ್ಲಿಸಿ ಕೇಳ್ತಾ ಇದ್ದಾರೆ ಅವರ ಅಜ್ಜ ಏನ್ ಹೇಳ್ತಾ ಇದ್ದಾರೆ ಅಂತ. ಮತ್ತೆ ಅವ್ರು ಹೇಳಿ ಅವರು ಕೂಡ ಮತ್ತೆ ಈಗ ಆ ಕೃಷ್ಣ ಪ್ರಜ್ಞೆ ಸ್ಥಿತರಾಗ್ತಾ ಇದ್ದಾರೆ. ಅವರು ನೋಡಿ, ಯಾವ ಸ್ಥಿತಿಯಲ್ಲಿ ಇದ್ರು ಕೂಡ ನಮ್ಗೆ ಕೃಷ್ಣ ಪ್ರಜ್ಞೆ ಅತ್ಯವಶ್ಯಕ. ನಾವು ಇಲ್ಲೆಲ್ಲ ಬ್ಯುಸಿ, ನನಗೆ ಜಪ ಮಾಡಕ್ಕೆ ಸಮಯ ಇಲ್ಲ, ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಈ ಜವಾಬ್ದಾರಿ ಇದೆ, ಆ ಜವಾಬ್ದಾರಿ ಇದೆ. ಇಲ್ಲ, ನಾವು ಕೃಷ್ಣ ಪ್ರಜ್ಞೆ ನಮ್ಗೆ ಮೊದಲು. ನಾವು ಸೊ ನಮ್ಮ 16 ಸುತ್ತು ಜಪ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಮಾಡ್ಬೇಕು, ಕನಿಷ್ಠ ಮಾಡ್ಬೇಕು. ಪ್ರತಿ ದಿವಸನೂ ಮಾಡ್ಬೇಕು. ಅದು ನಮಗೆ ಆ ನೆಲೆಗೆ ಸ್ವಲ್ಪ ನಾವು ಬರ್ತೇವೆ ಬೇರೆ. ಮತ್ತೆ ರಾತ್ರಿ ಆಗಿ ಮತ್ತೆ ಬೆಳಿಗ್ಗೆ ಆದ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ನಾವು ಕೆಳಗೆ ಬಂದಿರ್ತೇವೆ, ಮತ್ತೆ ನಾವು ಜಪ ಮಾಡ್ಬೇಕು. ಆ ಜಪ ಮಾಡಿದ್ರೆ ಮತ್ತೆ ನಾವು ಕೃಷ್ಣ ಪ್ರಜ್ಞೆಗೆ ಹತ್ತಿರ ಬರ್ತೇವೆ. ಅದೇ ರೀತಿಯಲ್ಲಿ ನಾವು ಶ್ರವಣ ಮಾಡ್ಬೇಕು, ಭಾಗವತ ಶ್ರವಣ. ಅದು ಕೂಡ ನಮಗೆ ಮತ್ತೆ ಶ್ರೀಲ ಪ್ರಭುಪಾದರು ಅವರ ಸಂಸ್ಥಾಪಕಾಚಾರ್ಯರ ಅವರ ಸಂಘದಿಂದ ನಮಗೆ ಆ ನೆಲೆ
ಸ್ವಲ್ಪ ಪ್ರಾಪ್ತಿ ಆಗುತ್ತೆ. ಸೊ ಈ ಭಕ್ತಿ ಇಲ್ಲ ಭಕ್ತರ ಸಂಘದಲ್ಲಿ ಇರ್ಬೇಕು ನಾವು, ಭಕ್ತಿ ಸೇವೆ ಚಟುವಟಿಕೆಗಳು ಮಾಡ್ತಾ ಇರ್ಬೇಕು ನಾವು. ಸೊ ಇದರಿಂದ ನಾವು ಆ ಭಕ್ತಿ ನೆಲೆಯಲ್ಲಿ ಹತ್ತಿರ ಈ ಗಂಟುಗಳು ನಮ್ಮದು ಕಡಿಮೆ ಆಗ್ತಾ ಇರುತ್ತೆ. ಸೊ ನಾವು ಎಷ್ಟು ಸುಲಭವಾಗಿ ಇದನ್ನ ಅನುಭವಿಸ್ತೇವೆ ನಾವು. ಇದು ನಾವೇನು 1 ಗಂಟೆ ಕಾಲ ಕಣ್ಣು ಮುಚ್ಕೊಂಡು ಏನೋ ಮಾಡ್ಬೇಕು, ಏನೋ ಧ್ಯಾನ ಮಾಡ್ಬೇಕೇನಿಲ್ಲ. ಕೇವಲ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಅದನ್ನ ಒಂದು ಸ್ವಲ್ಪ ಅದನ್ನ ಹೇಳ್ತಾನೆ ಕೃಷ್ಣನ ಸ್ಮರಿಸ್ತಾನೆ ನಾವು ಇದರಿಂದ ನಾವು ಬರೋ ಮೇಲೆ ಅದ್ರ ಬಿಡುಗಡೆ ಆಗೋ ಸ್ಥಿತಿಯನ್ನು ನಾವು ಅನುಭವಿಸಿದ್ದೇವೆ ನಾವೆಲ್ಲರೂ. ಸೊ ಇದನ್ನ ಮುಂದುವರಿಸ್ಬೇಕಷ್ಟೇ, ಮುಂದುವರಿಸ್ಬೇಕು. ಸೊ ಇವತ್ತು ಇವತ್ತು ನರಕ ಚತುರ್ದಶಿ. ನರಕ ಚತುರ್ದಶಿ ಅಂದ್ರೆ ಇದು ನರಕಾಸುರನ ವಧೆ ಆಗಿದ್ದ ದಿವಸನ ಅಂತ ಅಲ್ಲ ಇವತ್ತು. ಸೊ ಅದೇ ತಾನೆ, ಅದೇ ದಿವಸ ತಾನೆ ಇದು, ಯಾರು ಹೇಳ್ತೀರಾ? ಹೌದು ಪ್ರಭುಜಿ. ನರಕಾಸುರ. ಸೊ ನರಕಾಸುರ ಯಾರು? ನರಕಾಸುರ ಭೌಮಾಸುರ ಅಂತ ಹೆಸರು, ಇನ್ನೊಂದು ಹೆಸರು ಅವರು. ಯಾಕೆ ಭೌಮಾಸುರ ಅಂತ ಹೆಸರು ಅವರು? ಆ ಹೆಸರು ಯಾಕೆ ಬಂತೋ ಗೊತ್ತಿಲ್ಲ. 16,000 ವೆರಿ ಗುಡ್. ಮಾತಾಜಿ ಕರೆಕ್ಟ್ ಆಗಿ ಹೇಳಿದ್ರು. ಸೊ ಅವರು ಭೂಮಿ ದೇವಿಯ ಮಗ, ಹಾಗಾಗಿ ಭೂಮಿಯ ಮಗ ಭೌಮ. ಭೂಮಿ ಭೌಮ ಸಂಸ್ಕೃತ ಪದಗಳು ನೋಡಿ ಹೇಗೆ ಪ್ರಯೋಗ, ಒಂದರಿಂದ ಒಂದು. ವಸುದೇವನ ಮಗ ವಾಸುದೇವ. ಪೃತನ ಪೃಥು ರಾಜ, ಅವರ ಮಗಳು ಪೃಥ. ಸೊ ಅವಳ ಮಗ ಪಾರ್ಥ. ಪಾರ್ಥರ ಸಾರಥಿ ಪಾರ್ಥಸಾರಥಿ ಕೃಷ್ಣ. ಹೀಗೆ ಸಂಸ್ಕೃತ ಕಲ್ತವರು ಅವರು ಇನ್ನ ಅದರ ಒಂದು ಇದನ್ನು ಅನುಭವಿಸ್ತಾರೆ, ನೋಡ್ತಾರೆ. ಎಸ್, ಭೌಮಾಸುರ. ಸೊ ನೀವು ಹೇಳಿ ಕರೆಕ್ಟ್, ಭೂಮಿಯ ಮಗ. ನರಕಾಸುರ ಅಂದ್ರೆ ಭೂಮಿ ದೇವಿಯ ಮಗ. ಭೂಮಿ ದೇವಿ ತಂದೆ ಯಾರು ನರಕಾಸುರನಿಗೆ? ತಾಯಿ ಭೂದೇವಿ, ತಂದೆ ಇರ್ಬೇಕು. ತಾಯಿ ವರಾಹದೇವ. ನೋಡಿ, ಸಾಮಾನ್ಯ ಇದೆಲ್ಲ ತಂದೆ ಸಾಕ್ಷಾತ್ ವರಾಹದೇವ. ಯಾವಾಗ ವರಾಹದೇವನ್ ಬಂದು ತಾಯಿ ಭೂದೇವಿಯನ್ನು ಹಿರಣ್ಯ ಉಳಿಸಿದ್ದು. ಸೊ ಅದೇ ಭೂದೇವಿ ವರಾಹದೇವರ ಹೆಂಡತಿ. ಸೊ ಭೂದೇವಿ ಭಗವಂತರಿಗೆ ಯಾವಾಗ ಹೇಳ್ತಾರೆ? ಭೂದೇವಿ, ಶ್ರೀದೇವಿ, ನೀಲಾದೇವಿ, ಹೀಗೆ ಭಗವಂತರ ಜೊತೆ ಅವರ ಹೆಂಡತಿ ಅವರು. ಪ್ರಭುಜಿ, ಅವ್ರಿಗೆ ಯಾಕೆ ರಾಕ್ಷಸ ಹುಟ್ಟಿತಾನೆ? ಯಾಕೆ ಆಗ್ತಾನೆ ಅದು ಕೂಡ ನೀವೇ ಹೇಳ್ಬೇಕು. ತಾಯಿ ತಂದೆ ಯಾರು ಇಲ್ಲದೆ ಅವನಿಗೆ ಯಾಕೆ ಆ ಬುದ್ಧಿ ಬಂತು? ಅದೇ ನೋಡಿ, ಅಷ್ಟು ಒಳ್ಳೆ ನಾವು ಅದೇ ಡಿಸ್ಕಸ್ ಮಾಡ್ತಾ ಇರೋದು. ಅಷ್ಟು ಒಳ್ಳೆ ಮನೆತನ ಆದ್ರೂ ಕೂಡ ಈ ರೀತಿ ಅಸುರನಾಗಿ. ಆಕ್ಚುಲಿ ಬ್ರಹ್ಮನ ಮಕ್ಕಳು ಕೇಳ್ದಿವಲ್ಲ ನಾವು. ಒಂದು ಕಡೆ ನಾರದರೆಲ್ಲ ಹುಟ್ಟುತ್ತಾ ಇದ್ದಾರೆ, ಎಲ್ಲ ದೇವತೆಗಳು ಎಲ್ಲ ಬಂದ್ರು. ಇನ್ನೊಂದು ಕಡೆ ಅಧರ್ಮ, ಮೃಷ, ಲೋಭ, ಹಿಂಸ ಅವರದ್ದು ಕೂಡ ಅವರು ಹುಟ್ಟಿ ಬಂದ್ರು. ಏನ್ ಮಾಡೋದು? ನಮ್ಮ ಕರ್ಮ, ನಮ್ಮ ಹಿಂದೆ ಕರ್ಮದಿಂದ ನಾವು ಒಳ್ಳೆ ಹುಟ್ಟಿದ್ರು ನಾವು ಕೆಟ್ಟದಾಗೆ ಇರ್ತೇವೆ ನಾವು. ಸೊ ಇದು ಪ್ರತಿಯೊಬ್ಬರು ಅಂದ್ರೆ ಪ್ರಭುಜಿ, ಅದು ಹಿಂದಿನ ಕರ್ಮ ಅಂತ ನಾನು ಹೇಳೋದು. ಇಲ್ಲಿ ಅವ್ರದ್ದು ಅದಲ್ವೇನೋ ಅವ್ರಿಗೆ ಭಾಗ್ಯ. ಇಲ್ಲಿ ಮುಖ್ಯವಾಗಿ ಹೇಳ್ತಾರೆ, ಅವರ ಸ್ನೇಹಿತರೊಬ್ರು ಯಾರೋ ಇರ್ತಾರೆ, ಅವ್ರ ಹೆಸರೇನೋ ಇದೆ, ನನ್ ಮರ್ತಿದೆ ನಾನು. ಯಾರಾದ್ರೂ ನನಗೆ ಗುರುತು ನೆನಪಿದ್ರೆ ಹೇಳಿ. ಅವರೊಬ್ರು ಸ್ನೇಹಿತರು ಅಸುರರು, ಅವರ ಸಂಘದಿಂದ ಇವರು ಅಸುರರಾಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಸಂಘದ ಪ್ರಭಾವ, ಸಂಘದ ಪ್ರಭಾವ. ನರಕಾಸುರನ ಒಬ್ಬ ಫ್ರೆಂಡ್ ಯಾರೋ ಇದೆ, ಅವ್ರ ಹೆಸರೇನೋ ಇದೆ, ನೋಡಿ ನೀವು ಸರ್ಚ್ ಮಾಡಿ, ಗೂಗಲ್ ಸರ್ಚ್ ಮಾಡಿ ಸಿಗ್ಬೋದು. ಪ್ರಭುಜಿ ಶಕುನಿ ತರ. ಶಕುನಿ, ದುರ್ಯೋಧನ ಮೊದ್ಲಿಂದನೂ ಹಾಗೆ ಹುಟ್ಟಿದ ಗುಣ. ಆಗ್ಲೇ ಹುಟ್ಟಿದಾಗ್ಲೇ ವಿದುರರು ನೋಡಿದ್ರು, ಅಪಶಕನ ನೋಡಿದ್ದೆ. ಅವ್ರು ಹೇಳಿದ್ರು, ಈ ಮಗನನ್ನು ಈಗಲೇ ಕೊಂದು ಬಿಡು, ತ್ಯಜಿಸ್ಬಿಡಿ ಈ ಮಗುವನ್ನು, ಇದು ನಮ್ಮ ವಂಶವನ್ನೇ ನಾಶ ಮಾಡುತ್ತೆ ಅಂತ ಹೇಳ್ತಾರೆ ವಿದುರರು. ಕೇಳೋದಿಲ್ಲ ಅವರು ಹಾಗೆ ಆದ್ರೆ ಇವರು ನರಕಾಸುರ ವಿಶೇಷವಾಗಿ ನಾನು ಕೇಳಿದಷ್ಟು ಮಾತು ಅವ್ರ ಸಂಘದ ಪ್ರಭಾವದಿಂದ ಆತರ ಆಯ್ತು ನರಕಾಸುರ. ಸೊ ಎನಿವೆ, ಸೊ ಹಾಗೆ ಎಷ್ಟರ ಮಟ್ಟಿಗೆ ಅವರು ಆದ್ರೂ ಕೂಡ ಇಂಡೈರೆಕ್ಟ್ ಕೃಷ್ಣ ಸೇವೆ ಮಾಡಿದ್ರು, ಕೃಷ್ಣನ ಎಲ್ಲ ಮಾಡೋದು ಹೇಳ್ತಾರೆ. ಎಷ್ಟೆಷ್ಟು ದೇಶಗಳಲ್ಲಿ ಎಷ್ಟೆಷ್ಟು ರಾಜರಿದ್ದಾರೆ, ಅವರೆಲ್ಲ ಮೇಲೆ ಯುದ್ಧ ಮಾಡೋದು. ನಂತರ ಅವರ ರಾಜಕುಮಾರಿಗಳ್ಯಾರಿದ್ದಾರೆ ಅವರನ್ನೆಲ್ಲ ಸೆರೆ ಹಿಡಿದು ತಂದದ್ದು. ಇವನ್ನೆಲ್ಲರೂ ಕೂಡ ಅವರು ಮದುವೆ ಮಾಡ್ಕೊಂಡು ಅವರನ್ನು ಆನಂದಿಸಿ ಭೋಗಿಸ್ಬೇಕು. ಸೊ ಬಾಣಸುರ ಬಾಣಸುರ ಅಂದ್ರೆ ಇವರಲ್ವಾ, ನಮ್ಮ ಯಾರು ಬಲಿ ಮಹಾರಾಜರ ಮಗ. ಹೌದು, ಅವ್ರ ಜೊತೆಲೆ ಫ್ರೆಂಡ್ ಇರ್ತಾರೆ. ಹೌದಾ? ಮೂರನ್ ಜೊತೆ ಫ್ರೆಂಡ್ ದಿವಿದ, ಅವ್ರ ಜೊತೆಲೆಲ್ಲ ಓಕೆ ಈಗಿರ್ಬೋದು. ಆಕ್ಚುಲಿ
ಬ್ರಷ್. ಸೊ ಕೆಲವು ಸಮಯ ಅವರು ಅಸುರ ಪ್ರವೃತ್ತಿ ಇರಿದಾಗ ಅವರ ಫ್ರೆಂಡ್ಶಿಪ್ ಮಾಡ್ಕೊಂಡ್ರ ಏನೋ ಇವರು. ಕೊನೆಗೆ ನಂತರ ಬಾಣಾಸುರ ಇವರನ್ನ ಮದುವೆ ಆಗ್ತಾರೆ, ಕೃಷ್ಣನ ಮರಿಮೊಮ್ಮಗನಾದ ಅನಿರುದ್ಧ. ಓಕೆ, ಆದ್ರೆ ಅಸುರ ಸಂಘದಿಂದ ಆಗಿದ್ದು ಕರೆ ಅದಂತೂ ಇದೆ. ಅಸುರರ ಸಂಘ ಕೆಟ್ಟ ಸಂಘದಿಂದ ನೀವು ಬರೋ ಹೊತ್ತು ಈಗ ಸಂಪೂರ್ಣ ಎಷ್ಟೆಷ್ಟು 16,100 ರಾಜಕುಮಾರಿಯನ್ನು ಅವರು ಸೆರೆ ಹಿಡಿದಿಟ್ಟಿದ್ದಾರೆ. ಅವರೆಲ್ಲ ಪ್ರಾರ್ಥನೆ ಮಾಡಿದ್ದು ಕೃಷ್ಣನಿಗೆ ಪ್ರಾರ್ಥನೆ ಮುಖ್ಯ ಕಾರಣ ಅದು ಅಂತ ಹೇಳ್ಬೇಕು. ಅವರ ಪ್ರಾರ್ಥನೆ, ಅಶುದ್ಧ ಭಕ್ತರ ಪ್ರಾರ್ಥನೆ. ಮತ್ತೆ ಆ ಸಮಯದಲ್ಲಿ ಇಂದ್ರದೇವರು ಕೂಡ ಬರ್ತಾರೆ. ಇಂದ್ರನಿಗೂ ಕೂಡ ಮ್ಯಾನೇಜ್ ಮಾಡಕ, ದೇವೇಂದ್ರ ದೇವತೆಗಳಲ್ಲಿ ಅವರು ರಾಜ. ಸೊ ಅವರ ನಿಯಂತ್ರಣದಲ್ಲೂ ಕೂಡ ಇಲ್ಲ ಈ ವ್ಯಕ್ತಿ, ಅಷ್ಟು ಬಲಶಾಲಿ. ಎಷ್ಟರ ಮಟ್ಟಿಗೆ ಅವರ ತಾಯಿ ಅದಿತಿ ಇದ್ದಾರೆ, ಆದಿತ್ಯರೆಲ್ಲ ದೇವತೆಗಳ ತಾಯಿ. ಅವರ ಒಂದು ಇದಿರುತ್ತೆ, ಏನಿರುತ್ತೆ ಅವರ ಓಲೆಗಳು, ಏನ್ ಹೇಳ್ತೇವೆ ನಾವು ಕಿವಿಗೆ ಹಾಕೋ ಓಲೆಗಳು, ಇಯರಿಂಗ್ಸ್, ಅದು ಏನೋ ಎಷ್ಟೋ ಬಹಳ ಬೆಲೆ ಬಾಳುವ ಇದು, ಮತ್ತೆ ಅಷ್ಟು ಒಂದು ಶುಭ ಇದು ಯಾವುದು ಅದು, ಅದನ್ನ ಅವರು ಕಿತ್ತುಕೊಂಡು ಬಲಾತ್ಕಾರವಾಗಿ ಅವರ ಕೈಯಲ್ಲಿ ನೋಡಿ ಹೇಗೆ. ಸೊ ಇವರೇನೋ ಅವ್ರ ತಾಯಿಯ ಇದನ್ನು ಕೂಡ ರಕ್ಷಣೆ ಮಾಡಕ ಆ ರೀತಿ. ಮತ್ತೆ ವರುಣ ದೇವರ ಒಂದು ಇದಿರುತ್ತೆ ಅನ್ಸುತ್ತೆ, ಹೌದು, ವರುಣನ ಛತ್ರಿ, ಏನೋ ಕೊಡೆ, ನಮ್ಮ ರೀತಿಯ ಛತ್ರಿ ಎಲ್ಲ ನಾವು ಮಳೆಗೆ ಉಪಯೋಗಿಸ್ತೇವೆ. ಅದು ಏನೋ ಒಂದು ಎಷ್ಟು ಆಭರಣಗಳಿಂದ ಆದದ್ದು, ಎಷ್ಟು ಒಂದು ಅವರ ಒಂದು ಸ್ಥಾನಕ್ಕೆ ಅದು ಸಂಕೇತ, ಆ ರೀತಿ ಅದನ್ನು ಕೂಡ ಅವನು ಕಿತ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಹೀಗೆ ಎಷ್ಟೆಷ್ಟು ದೇವತೆಗಳನ್ನೆಲ್ಲ ಅವರಿಗೆಲ್ಲ ಹಿಂಸೆ ಕೊಟ್ಟು ಮತ್ತೆ ಅವರನ್ನ ಪರಾಕ್ರಮದಿಂದ. ಸೊ ಹೀಗೆ ಅಸುರರಂದ್ರೆ ಹಾಗೆ ಅವ್ರಿಗೆ ಶಕ್ತಿ ಸಿಕ್ಕಿದ್ದೆ ಅವರು ಆಯ್ತು. ಇನ್ನ ಎಲ್ಲರನ್ನು ಕೂಡ ಅವರು ತುಳಿಯೋದು ಮತ್ತೆ ಅವರ ನಿಜವಾದ ಇದನ್ನು ಬರುತ್ತೆ, ಅವರ ಒಳಗೆ ಗುಣಗಳೆಲ್ಲ ಹೊರಗೆ ಬರುತ್ತೆ ಅವ್ರಿಗೆ. ಸೊ ಇದು ಅಸುರ ಪ್ರಭುತ್ವ ಸಾಧಿಸುವ ಇದು. ಸೊ ಎನಿವೆ, ಹೀಗೆ ಮಾಡಿದ್ದಕ್ಕೆ ಇಂದ್ರ ಬಂದು ಕಂಪ್ಲೇಂಟ್ ಕೊಡ್ತಾರೆ. ದ್ವಾರಕೆಯಲ್ಲಿ ಕೃಷ್ಣ ಇದ್ದಾರೆ, ಕಂಪ್ಲೇಂಟ್. ಸೊ ಅಫಿಷಿಯಲ್ ಕಂಪ್ಲೇಂಟ್ ಬಂತು. ಆದ್ರೆ ಪ್ರಾರ್ಥನೆಗಳು ನಡೀತಾ ಇದೆ ಈ ಎಲ್ಲ ರಾಜಕುಮಾರಿಯರು ಅವರೆಲ್ಲ. ಸೊ ಕೃಷ್ಣನು ಸತ್ಯಭಾಮ ಒಟ್ಟಿಗೆ ಬರ್ತಾರೆ. ಎಲ್ಲಿಗೆ ಬರ್ತಾರೆ? ನರಕಾಸುರನ ಅವರು ಎಲ್ಲೋ ಒಂದು ಮೇರು ಪರ್ವತ. ಆಕ್ಚುಲಿ ಇದು ಭೂಮಂಡಲದಲ್ಲೇ ನಮಗೆ ಕೇವಲ ನಾವು ಈ ಜಂಬೂ ದ್ವೀಪದ ಒಂದು ಭಾಗವಾದ ಭರತ ವರ್ಷದಲ್ಲಿದ್ದೇವೆ. ಆದ್ರೆ ಇನ್ನ ಹೆಚ್ಚು ಭೂಮಂಡಲ ಅಂದ್ರೆ ವೈದಿಕ ಇದರ ಪ್ರಕಾರವಾಗಿ, ಜ್ಯೋತಿಷ್ಯದ ಪ್ರಕಾರವಾಗಿ ಇನ್ನ ಎಷ್ಟೋ ದ್ವೀಪಗಳಿದೆ. ಅದೆಲ್ಲವೂ ಎಲ್ಲೋ ಎಷ್ಟೋ ವರ್ಷಗಳಿದೆ. ನಾವು 7 ಖಂಡಗಳು ಅಂತ ಹೇಳ್ತೇವೆ. ಇದನ್ನ ಬಿಟ್ಟು ಕೂಡ ಬೇರೆ ಇದಿದೆ, ಮಹಾಭಾರತದಲ್ಲಿ ಇದರ ವಿವರಣೆ ಇದೆ. ನಂತರ ಅದೆಲ್ಲವೂ ಸೇರಿ ಜಂಬೂ ದ್ವೀಪ ಆಗುತ್ತೆ. ಸೊ ಈ ಜಂಬೂ ದ್ವೀಪದ ಎಲ್ಲ ದ್ವೀಪಗಳು 7 ದ್ವೀಪಗಳು ಅಂತ ಹೇಳೋದು, ಪಕ್ಷ ದ್ವೀಪ ಅದೆಲ್ಲ. ಸೊ ನಾವು ಈ ಜಂಬೂ ದ್ವೀಪ ಈ ಉಪ್ಪು ನೀರಿನ ಸಮುದ್ರದಿಂದ ಅದು ಬಾರ್ಡರ್ ಆಗಿರೋದು. ಅದರ ಮಧ್ಯದಲ್ಲಿ ಮೇರು ಪರ್ವತ ಅಂತ ಇದೆ. ಸೊ ಅದರ ಹತ್ರ ಭಾಗದಲ್ಲಿ ಈ ವ್ಯಕ್ತಿ ತನ್ನ ರಾಜಧಾನಿ ಪ್ರಾಗ್ಜ್ಯೋತಿಷಾಪುರ ಅಲ್ಲಿ ಈ ವ್ಯಕ್ತಿ ಇರೋದು. ಈ ವ್ಯಕ್ತಿ ನರಕಾಸುರನ ರಕ್ಷಣೆಗೆ ಅವನ ಯಾರು ಕಮಾಂಡರ್ ಇನ್ ಚೀಫ್, ಸೇನಾಧಿಪತಿ ನೂರ ಅಂತ ಇನ್ನೊಬ್ಬ ಅಸುರ. ಸೊ ಅವ್ರ ಬಗ್ಗೆ ಹೇಳ್ತಾರೆ, ಅವರು 5 ತಲೆಗಳುಳ್ಳ ಅಸುರ ಅಂತ ಹೇಳ್ತಾರೆ. ಸೊ ಕೃಷ್ಣನು ಆಮೇಲೆ ಎಷ್ಟು ಒಂದು ಇದಾಗಿರುತ್ತೆ ಅಂದ್ರೆ ಅಲ್ಲಿ ಹೇಳ್ತಾರೆ ಕೋಟೆಗಳು, 4 ಕೋಟೆಗಳಿರುತ್ತೆ. ತುಂಬಾ ಮೊದಲು ಅವನ ರಾಜಧಾನಿ, ಅವನ ರಾಜ್ಯವನ್ನು ಯಾರು ಕೂಡ ಒಳಗೆ ನುಗ್ಗಕ್ಕಾಗಲ್ಲ. 4 ಕಡೆ 4 ದಿಕ್ಕಿನಲ್ಲಿ ಕೋಟೆಗಳಿವೆ. ಮತ್ತೆ ಆ ಕೋಟೆಗಳ ಒಳಗೆ ಅದನ್ನು ಹೋದ್ರು ನಂತರ ಒಂದು ಕಾಲುವೆ ಇದೆ, ಅದನ್ನ ಯಾರು ಮೀರಕ್ಕಾಗಲ್ಲ. ಮತ್ತೆ ಒಳಗೋದ್ರೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಹೇಳ್ತಾರೆ, ಇದು ವಿದ್ಯುತ್ ಶಕ್ತಿಯ ಇದು ಆದ ಒಂದು ಇದೆಲ್ಲ ಹಾಕಿದ್ದಾರೆ ಇದು. ಸೊ ಹೀಗೆ ಒಂದೊಂದು ತರದ ಇದು ನಾವ್ ಕೇಳ್ತೇವಲ್ಲ, ಈಗ ನಾವು ಕೇಳೋದು ಇವ್ರಿಗೆ ಇರ್ಸೇಲ್ ಹೋದು ಐರನ್ ಡೋಮ್ ಅಂತ ಹೇಳ್ತಾರ. ಐರನ್ ಡೋಮ್ ಯಾವ ಇದು ಬಂದ್ರು, ಮಿಸೈಲ್ ಬಂದ್ರು ಅವ್ರ ರೇಡಾರ್ಗಳನ್ನ ಪರಿಶೀಲಿಸಿ ಅದನ್ನ ಇದು ಮಾಡುತ್ತಾರೆ. ಇವಾಗ ಅಮೆರಿಕ ಅವ್ರು ಹೇಳ್ತಾರೆ, ನಾವು ಗೋಲ್ಡನ್ ಡೋಮ್ ಮಾಡ್ತೇವೆ ನಾವು ಅಂತ ಹೇಳ್ತಾರೆ. ಏನೇನೋ ಮಾಡಿ ನೀವು ನಿಮ್ಮದು. ಸೊ ನಿಮಗಿಂತ ದೊಡ್ಡ ಗೋಲ್ಡನ್, ಪ್ಲಾಟಿನಮ್, ಇನ್ನೊಂದು ಡೈಮಂಡ್ ಏನ್ ಡೂಮ್ ಮಾಡಿದ್ರು ಅಷ್ಟೇ. ಇವನು ಮಾಡಿದ್ಯಾರು? ನರಕಾಸುರ ವಿವರಣೆ ಭಾಗದಲ್ಲಿ ಕೇಳಿದ್ರೆ ಆಧುನಿಕ ಇವರಿಗಿಂತ 100,000 ಲಕ್ಷ ಪಟ್ಟು ಅವನು ರಕ್ಷಣೆಯನ್ನು ಮಾಡ್ಕೊಂಡಿರೋ ಒಂದು ಅವನ ಸ್ಥಳ. ಯಾರು ಹೋಗಕ್ಕಾಗಲ್ಲ. ಇಂದ್ರ, ಸೂರ್ಯ ಇವರೆಲ್ಲ ಏನು ಮಾಡಕ್ಕಾಗಲ್ಲ. ಇಂದ್ರದೇವರೆಲ್ಲ ಅವರೆಲ್ಲ ಬಿಟ್ಬಿಟ್ರು ಅವ್ರ ಆಯುಧಗಳನ್ನ, ವಜ್ರಾಯುಧಗಳೆಲ್ಲ ಬಿಟ್ಬಿಟ್ಟು ಕೃಷ್ಣ ಹತ್ರ ಬಂದು ಮನವಿ ಮಾಡಿದ್ರು. ಅದೇ ಕೃಷ್ಣ ಪರಮ ಪುರುಷ ಸತ್ಯಭಾಮನ ಜೊತೆಗೆ ಕರ್ಕೊಂಡು ಗರುಡ ಆರುಡನಾಗಿ ಭಗವಂತನು ಹೋಗಿದ್ದು. ಸೊ ಹೇಳ್ತಾರೆ, ಭಗವಂತನ ಸುದರ್ಶನ ಚಕ್ರ ಯಾವ ಇದು ಶಸ್ತ್ರ ಕೂಡ ಅದಕ್ಕೆ ಇದಿಲ್ಲ. ಅವರು ಸುದರ್ಶನ ಅವರು ಆ ಶಸ್ತ್ರದ ಇದರಲ್ಲಿ ಅವರು ಕೃಷ್ಣ ಸೇವೆ ಮಾಡೋದವರು, ಪರಮ ಭಕ್ತರು ಸುದರ್ಶನ.
ಸೊ ಅವರಿಂದ ಮತ್ತೆ ಕೃಷ್ಣನ ಇದಿದೆ ಯಾರಿದ್ದಾರೆ ಅವನು ವಾಸುದೇವನ ರೂಪದಲ್ಲಿ ಶಂಖ ಚಕ್ರ ಗದೆ ಇದೆ. ಸೊ ಗದೆ ಕ್ಲಬ್, ಸೊ ಗದೆ ಕೂಡ ಆ ಗದೆ ಹೆಸರು ಕೃಷ್ಣ ಗದೆ ಕೌಮುದಕಿ ಅಂತ. ಸೊ ಅವರು ಕೂಡ ಎಷ್ಟು ಅವರೆಲ್ಲ ಭಕ್ತರು, ಆದ್ರೆ ಆ ರೂಪದಲ್ಲಿ ಕೃಷ್ಣ ಸೇವೆ ಮಾಡ್ತಾರೆ. ಅವರೆಲ್ಲ ಏನು ಒಂದೊಂದು ಹೊಡೆತಕ್ಕೆ ಒಂದೊಂದು ಎಲ್ಲ ಫಿನಿಶ್, ಅಲ್ಲಿರುವ ಎಲ್ಲ ಫೋರ್ಟ್ ಎಲ್ಲ ದುರ್ಗಗಳು ಎಲ್ಲ ಫಿನಿಶ್. ನಂತರ ಆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಫಿನಿಶ್, ಮತ್ತೆ ಆ ಮೂರ ಹೊರಗೆ ಬರ್ತಾರೆ. ಅದರ ವಿವರಣೆ ಇದೆ ಕೃಷ್ಣ ಪುಸ್ತಕದಲ್ಲಿ ಓದಿ ನೀವು, ಅಧ್ಯಾಯ ಇದೆ ಅದು. ಕೃಷ್ಣ ಬೊಮ್ಮಾಸರನ್ನು ಕೊಲ್ಲುವ ಇದು ಅಧ್ಯಾಯ. ಈ ದಿವಸ ಬೊಮ್ಮಾಸನ ಉದ್ಧಾರ ಅಂತ ಅದು ಅಧ್ಯಾಯದ ಹೆಸರು. ತಾವೆಲ್ಲರೂ ಓದಿ ಅದನ್ನ ಇವತ್ತು. ಸೊ ಕೃಷ್ಣ ಹಾಗೆ ಹೋಗ್ತಾರೆ, ಮತ್ತೆ ಆ ವ್ಯಕ್ತಿನ ಸಾಯಿಸ್ತಾರೆ, ಕೊನೆಗೆ ಅವನ ಸಾಯಿಸ್ತಾರೆ. ಸೊ ನಂತರ ನರಕಾಸುರನೇ ಬರ್ತಾನೆ ಅಲ್ಲಿ ಯುದ್ಧ ಭೂಮಿಗೆ, ನರಕಾಸುರನೇ. ಸೊ ಅವನು ಕೂಡ ಏನ್ ಮಾಡಕ್ಕ, ಕೃಷ್ಣನಿಗೆ ಯಾರಿದ್ದಾರೆ, ಅವನ ಸಾಮರ್ಥ್ಯ, ಅವನ ದಿವ್ಯ ಅಸ್ತ್ರಗಳು ಯಾರು ಕೂಡ ಕೊನೆಗೆ ಭಗವಂತನು ನರಕಾಸುರನ ಕೂಡ ಕೊಂದು ಬಿಡ್ತಾನೆ. ಸಾಧಿಸ ಇದು ನರಕಾಸುರನ ಉದ್ಧಾರ. ಯಾರು ಕೂಡ ಭಗವಂತನ ಕೊಲ್ತಾನೆ ಅವರು ಕೂಡ ಮುಕ್ತಿಯನ್ನು ಪಡೀತಾರೆ. ಸೊ ಭಗವಂತನ ಈ ಒಂದು ದಿವ್ಯ ಸ್ಥಿತಿ, ಸೊ ದಿವ್ಯ ಸ್ಥಿತಿ ಭಗವಂತನು ಕೊಂದರೂ ಕೂಡ ನಮಗೆ ಲಾಭವೇ. ಸೊ ಭಗವಂತನು ಇದು ಹೇಳೋದು, ಇದು ಭಗವಂತನ, ಇದು ಯಾರು ಕೂಡ ಮಾಡಕ್ಕಾಗಲ್ಲ, ಯಾರು ದೇವತೆಗಳು ಕೂಡ ಮಾಡಕ್ಕಾಗಲ್ಲ. ಶಿವ ಏನ್ ಹೇಳ್ತಾರೆ, ಪರಮ ಮಹಾದೇವ ಅವರು ಕೂಡ ಹೇಳ್ತಾರೆ, ಮುಕ್ತಿ ಪ್ರದಾತ ವಿಷ್ಣು ರೇಖಾ ನ ಸಂಶಯ. ಮುಕ್ತಿಯನ್ನು ಕೇವಲ ಕೃಷ್ಣನೊಬ್ಬನೇ ಆಗುತ್ತೆ. ಸೊ ಈ ನರಕಾಸುರನು ಕೂಡ ಅವನು ಕೂಡ ಮುಕ್ತಿ ಸಿಕ್ತು. ಸೊ ಈ ದಿವಸ ಕೃಷ್ಣನು ಅವನ ಕೊಂದು, ನಂತರ ಕೃಷ್ಣನು ಅಲ್ಲಿ ಅವನು ಸೆರೆ ಹಿಡಿದ ರಾಜಕುಮಾರಿಯರು ಬಿಡುಗಡೆ ಮಾಡ್ತಾನೆ. ಬಿಡುಗಡೆ ಮಾಡಿ, ಆದ್ರೆ ಅವರೆಲ್ಲರೂ ಕೂಡ ಕೃಷ್ಣನ ನೋಡಿದ್ದೇ, ಅವ್ರು ಕೇಳಿದ್ರು ಅವರು ಕೃಷ್ಣನ ಬಗ್ಗೆ. ಕೃಷ್ಣನ ಅವತರಿಸಿದ್ದಾನೆ, ಕೃಷ್ಣನ ಈ ರೀತಿ ಚಟುವಟಿಕೆಗಳು ಮಾಡ್ತಾ ಇದ್ದಾನೆ ಬೃಂದಾವನದಲ್ಲಿ, ದ್ವಾರಕೆಯಲ್ಲಿ ಎಲ್ಲ ಕೇಳಿದ್ರು ಅವರು. ಸೊ ಅವ್ರು ಪ್ರಾರ್ಥನೆ ಮಾಡಿದ್ರು. ಮತ್ತೆ ಕೃಷ್ಣನೇ ಬಂದ. ಕೃಷ್ಣ ನೋಡಿದ ತಕ್ಷಣ ಅವರು ಇನ್ಯಾರನ್ನ ಸ್ವೀಕರಿಸೋದು. ಕೃಷ್ಣನು ಪರಮ ಪುರುಷ, ಎಲ್ಲರಿಗಿಂತ ಸರ್ವ ಆಕರ್ಷಕ. ಕೃಷ್ಣನೇ ತಮ್ಮನನ್ನು ಸೇವಕಿಯರಾಗಿ, ಅವರೇನು ಕೃಷ್ಣನ ಹೆಂಡತಿಯರಾಗಬೇಕು ಅಂತ, ಕೃಷ್ಣ ನಮ್ಮನ್ನು ದಾಸಿಯರಾಗಿ ಸ್ವೀಕರಿಸಬೇಕು ಅಂತ ಅವರ ಇಚ್ಛೆ. ಶುದ್ಧ ಭಕ್ತರು ಅವರೆಲ್ಲರೂ. ಸೊ ಕೃಷ್ಣನ ಸ್ವೀಕರಿಸ್ತಾನೆ. ಅವ್ರನ್ನ ಸ್ವೀಕರಿಸಿ ಅವರೆಲ್ಲ ದ್ವಾರಕೆಗೆ ಅಷ್ಟು ಗೌರವದಿಂದ ಕರೆದೊಯ್ದು, ಸೊ ಅಲ್ಲಿ ಕೃಷ್ಣನು ಮದುವೆಯಾಗಿ ಮತ್ತೆ ಹೇಳ್ತಾರೆ ಅವರ ವಿವರಣೆ ನಂತರ. ಅವರೆಲ್ಲರೂ ಕೂಡ ಭಾವನೆಯಲ್ಲಿ ನಾನು ಕೃಷ್ಣನ ದಾಸಿ, ಸೇವಕಿ, ನಾನು ಹೆಂಡತಿ. ಇವಾಗ ಆಗಿಲ್ಲ, ಈಗ ಗಂಡ ಹೆಂಡತಿ ಎಲ್ಲರೂ, ಈಗ ಗಂಡ ನನ್ನ ದಾಸ, ಹೆಂಡತಿ ಗಂಡ ಭಾವಿಸೋದು, ಹೆಂಡತಿ ನನ್ನ ಸೇವಕಿ ಆಗ್ಬೇಕು. ಸೊ ಇದು ಹಾಗೆ ಆಗೋದಿಲ್ಲ. ಈಗೆಲ್ಲೋ ಸಮಯ ಬದಲಾಗಿದೆ ಈಗ ಒಂಥರ. ಏನಿವೆ, ಆದರೆ ಇಲ್ಲಿ ಈ ತರ ದೊಡ್ಡ ಸ್ಥಾನದಲ್ಲಿದ್ರು ಕೂಡ ಇವರೆಲ್ಲ ಭಕ್ತರು ಕೃಷ್ಣನ ಚಿಕ್ಕ ಸೇವಕರು ಅಂತ ಭಾವನೆಯಲ್ಲಿರ್ತಾರೆ. ಸೊ ಹೇಳ್ತಾ ವಿವರಣೆ ಇದೆ. ಕೃಷ್ಣನು ಅವರ ವೈವಾಹಿಕ ಜೀವನದಲ್ಲಿ ಕೃಷ್ಣ ಅವರಿಗೆ 16,100 ರಾಣಿಯರಿಗೆ ಕೃಷ್ಣನ್ ಕಟ್ಟಿಸಿದ ಅರಮನೆಗಳು. ಸೊ ಅದನ್ನು ಪ್ರವೇಶಿಸ್ತಾನೆ. ಅವರೆಲ್ಲ ಕಾಯ್ತಾ ಇದ್ರು. ಅವರು ವೈಯಕ್ತಿಕವಾಗಿ ಬಂದು ಅವರು ಕೃಷ್ಣನ ಬರ ಮಾಡ್ತಾ ಇದ್ರು ಮತ್ತು ವೈಯಕ್ತಿಕವಾಗಿ ಸೇವೆ ಮಾಡ್ತಾ ಇದ್ರು. ನನಗೆ ಬಹಳ ಸೇವಕರಿದ್ದಾರೆ, ನೀನ್ ಮಾಡು, ನೀನು ಹೋಗು, ಅದನ್ನು ಅವರೇ ವೈಯಕ್ತಿಕವಾಗಿ. ಈ ನಮಗೆ ಒಂದು ಅವಕಾಶ, ಭಾಗ್ಯ. ಪರಮಪುರುಷ ಕೃಷ್ಣನು ನಮ್ಮನ್ನು ಪತ್ನಿಯಾಗಿ ಸ್ವೀಕರಿಸಿದ್ದಾರೆ ಅಂತ ಅವ್ರು ಸೇವೆ ಮಾಡ್ತಾರೆ ಇವರೆಲ್ಲರೂ. ಸೊ ಎನಿವೆ, ಸೊ ನಾನು ಇಲ್ಲಿ ಅನ್ಕೊಂಡೆ, ಒಂದು ಭೂದೇವಿಯ ಪ್ರಾರ್ಥನೆ ಇದೆ, ಅದೊಂದು ಓದೋಣ ಅನ್ಕೊಂಡೆ. ಸೊ ಈ ಬೊಮ್ಮಾಸುರನನ್ನು ಕೃಷ್ಣನು ಸಂಹರಿಸಿದ ಮೇಲೆ ಭೂದೇವಿ ಬರ್ತಾರೆ. ಭೂದೇವಿ ಬಂದು ಅವ್ರು ಹೇಳ್ತಾರೆ, ಅವರು ಒಂದು ಕೆಲವು ಪ್ರಾರ್ಥನೆ ಇದೆ, ಯಾರಾದ್ರು ಓದ್ತೀರಾ? ಇದು ಕನ್ನಡದ ಟ್ರಾನ್ಸ್ಲೇಷನ್ ಇದೆ. ಆ ಬೊಮ್ಮಾಸುರನ ಉದ್ಧರಿಸುವ ಅಧ್ಯಾಯದಲ್ಲಿ ಕೃಷ್ಣ ಪುಸ್ತಕ ನೀವು ಓದ್ಬೋದು. ಮತ್ತೆ ಎಲ್ಲರೂ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದೀನಿ. ಇದು ಎಷ್ಟರ ಮಟ್ಟಿಗೆ ಸರಿಯಾಗಿ ಬರುತ್ತೆ ಗೊತ್ತಿಲ್ಲ. ನಾನೇ ಓದ್ಲಾ? ಕೃಷ್ಣ ಪ್ರಭು, ನಾನು ಓದ್ಲಾ ಪ್ರಭು? ಓಕೆ, ಮತ್ತೆ ಒಂದು ಪ್ಯಾರಾ ಓದಿ ಮಾತಾಜಿ, ಓದಿ. ಪ್ರಭು, ಧನ್ಯವಾದ, ಪ್ರಣಾಮಗಳು ಪ್ರಭು. ಹರೇ ಕೃಷ್ಣ. ಶಂಖ ಚಕ್ರ ಓದಿ, ಅಲ್ಲಿಂದ ಓದಿ. ಶಂಖ, ಚಕ್ರ, ಕಮಲ ಮತ್ತು ಗದೆ ಎಂಬ 4 ಚಿಹ್ನೆಗಳೊಂದಿಗೆ ಯಾವಾಗಲೂ ಇರುವ ಮತ್ತು ಎಲ್ಲಾ ದೇವತೆಗಳ ಪ್ರಭುವಾಗಿರುವ ಭಗವಂತನಿಗೆ ನನ್ನ ಗೌರವಯುತ ನಮನಗಳನ್ನು ಅರ್ಪಿಸುತ್ತೇನೆ. ದಯವಿಟ್ಟು ನಿನಗೆ ನನ್ನ ಗೌರವಯುತ ನಮನಗಳನ್ನು ಸ್ವೀಕರಿಸಿ ನನ್ನ ಪ್ರೀತಿಯ ಪ್ರಭು. ನೀವು ಪರಮಾತ್ಮ ಮತ್ತು ನಿಮ್ಮ ಭಕ್ತರ ಆಕಾಂಕ್ಷೆಗಳನ್ನು ಪೂರೈಸುವ ಸಲುವಾಗಿ ನೀವು ನಿಮ್ಮ ವಿವಿಧ ಅಲೌಕಿಕ ಅವತಾರಗಳಲ್ಲಿ ಭೂಮಿಗೆ ಇಳಿಯುತ್ತೀರಿ. ಇದು ಭಕ್ತರ ಆರಾಧನಾ ಬಯಕೆಗೆ ಸೂಕ್ತವಾಗಿದೆ.
ದಯವಿಟ್ಟು ನನ್ನ ಗೌರವಯುತ ನಮನಗಳನ್ನು ಸ್ವೀಕರಿಸಿರಿ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು. ಇನ್ಯಾರು ಓದ್ತೀರಾ? ಒಂದೊಂದು ಪ್ಯಾರ ಓದ್ಬೋದು, ಒಂದೆರಡು ಪುಟ ಇದೆ ಅನ್ಸುತ್ತೆ. ಪ್ರಾರ್ಥನೆ. ಭೂದೇವಿ ಪ್ರಭುಜಿ ನಾನು ಓದ್ತೀನಿ. ಓದಿ ಮತ್ತೆ. ನನ್ನ ಪ್ರೀತಿಯ ದೇವರೇ, ಕಮಲದ ಹೂವು ನಿನ್ನ ಹೊಕ್ಕುಳಿನಿಂದ ಬೆಳೆಯುತ್ತದೆ ಮತ್ತು ನೀವು ಯಾವಾಗಲೂ ಕಮಲದ ಹೂವಿನ ಹಾರದಿಂದ ಅಲಂಕರಿಸಲ್ಪಟ್ಟಿದ್ದೀರಿ. ನಿಮ್ಮ ಕಣ್ಣುಗಳು ಯಾವಾಗಲೂ ಕಮಲದ ಹೂವಿನ ದಳಗಳಂತೆ ಹರಡಿರುತ್ತವೆ ಮತ್ತು ಆದ್ದರಿಂದ ಅವು ಇತರರ ಕಣ್ಣುಗಳಿಗೆ ಆನಂದದಾಯಕವಾಗಿದೆ. ನಿಮ್ಮ ಮೃದು ಮತ್ತು ಸೂಕ್ಷ್ಮವಾದ ಕಮಲದ ಪಾದಗಳನ್ನು ಯಾವಾಗಲೂ ನಿಮ್ಮ ಶುದ್ಧ ಭಕ್ತರು ಪೂಜಿಸುತ್ತಾರೆ ಮತ್ತು ಆ ಕಮಲದ ಪಾದಗಳು ಅವರ ಕಮಲದಂತಹ ಹೃದಯಗಳನ್ನು ಶಾಂತಗೊಳಿಸುತ್ತವೆ. ಆದ್ದರಿಂದ ನಾನು ನಿಮಗೆ ನನ್ನ ಗೌರವಯುತ ನಮನಗಳನ್ನು ಪದೇ ಪದೇ ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಗುರುಜಿ. ನಾನು ಓದ್ತೇನೆ. ಓದಿ ಮತ್ತೆ. ನೀವು ಎಲ್ಲಾ ಸೌಂದರ್ಯ, ಶಕ್ತಿ, ಖ್ಯಾತಿ, ಆಸ್ತಿ, ಜ್ಞಾನ ಮತ್ತು ತ್ಯಾಗವನ್ನು ಹೊಂದಿದ್ದೀರಿ. ನೀವು ಎಲ್ಲಾ 6 ಐಶ್ವರ್ಯಗಳ ಆಶ್ರಯ. ನೀವು ಸರ್ವವ್ಯಾಪಿಯಾಗಿದ್ದರೂ ನೀವು ವಾಸುದೇವನ ಮಗನಾಗಿ ಕಾಣಿಸಿಕೊಂಡಿದ್ದೀರಿ. ಆದ್ದರಿಂದ ದಯವಿಟ್ಟು ನನ್ನ ಗೌರವಯುತ ನಮನಗಳನ್ನು ಸ್ವೀಕರಿಸಿ. ನೀವು ಮೂಲ ದೇವೋತ್ತಮ ಪರಮ ಪುರುಷ ಮತ್ತು ಎಲ್ಲಾ ಕಾರಣಗಳ ಸರ್ವೋಚ್ಚ ಕಾರಣ. ನಿಮ್ಮ ಪ್ರಭುತ್ವ ಮಾತ್ರ ಎಲ್ಲ ಜ್ಞಾನದ ಜಲಾಶಯ. ನಿಮಗೆ ನನ್ನ ಗೌರವಯುತ ನಮನಗಳನ್ನು ಅರ್ಪಿಸುತ್ತೇನೆ. ವೈಯಕ್ತಿಕವಾಗಿ ನಾನು ಹುಟ್ಟಿಲ್ಲ, ನೀವು ಹುಟ್ಟಿಲ್ಲ, ಆದಾಗ್ಯೂ ನೀವು ಇಡೀ ವಿಶ್ವ ಅಭಿವ್ಯಕ್ತಿಯ ತಂದೆ. ನೀವು ಎಲ್ಲ ರೀತಿಯ ಶಕ್ತಿಗಳ ಸಂಗ್ರಹ ಮತ್ತು ಆಶ್ರಯ. ಈ ಪ್ರಪಂಚದ ಪ್ರಕಟವಾದ ನೋಟವು ನಿಮ್ಮಿಂದ ಉಂಟಾಗುತ್ತದೆ ಮತ್ತು ನೀವು ವಿಶ್ವ ಅಭಿವ್ಯಕ್ತಿಯ ಕಾರಣ ಮತ್ತು ಪರಿಣಾಮ ಎರಡೂ ಆಗಿದ್ದೀರ. ಅದರಿಂದ ದಯವಿಟ್ಟು ನನ್ನ ಗೌರವಯುತ ನಮನಗಳನ್ನು ಸ್ವೀಕರಿಸಿ. ಹರೇ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಓದ್ಲ ಪ್ರಭುಜಿ. ಓದಿ ಮತ್ತೆ. ನನ್ನ ಪ್ರೀತಿಯ ದೇವರೇ, ಬ್ರಹ್ಮ, ವಿಷ್ಣು ಮತ್ತು ಶಿವ ಎಂಬ 3 ದೇವರುಗಳಿಗೆ ಸಂಬಂಧಿಸಿದಂತೆ ಅವರು ನಿಮ್ಮಿಂದ ಸ್ವತಂತ್ರರಲ್ಲ. ಈ ಬ್ರಹ್ಮಾಂಡದ ಅಭಿವ್ಯಕ್ತಿಯನ್ನು ಸೃಷ್ಟಿಸುವ ಅವಶ್ಯಕತೆ ಇದ್ದಾಗ ನೀವು ಬ್ರಹ್ಮನ ನಿಮ್ಮ ಉತ್ಸಾಹಭರಿತ ನೋಟವನ್ನು ಸೃಷ್ಟಿಸುತ್ತೀರಿ ಮತ್ತು ನೀವು ಈ ಬ್ರಹ್ಮಾಂಡದ ಅಭಿವ್ಯಕ್ತಿಯನ್ನು ಕಾಪಾಡಿಕೊಳ್ಳಲು ಬಯಸಿದಾಗ ನೀವು ಎಲ್ಲಾ ಒಳ್ಳೆತನದ ಜಲಾಶಯವಾದ ಭಗವಾನ್ ವಿಷ್ಣುವಾಗಿ ನಿಮ್ಮನ್ನು ವಿಸ್ತರಿಸಿಕೊಳ್ಳುತ್ತೀರಿ. ಅದೇ ರೀತಿ ನೀವು ಅಜ್ಞಾನದ ಗುಣದ ಒಡೆಯನಾದ ಭಗವಾನ್ ಶಿವನಾಗಿ ಕಾಣಿಸಿಕೊಳ್ಳುತ್ತೀರಿ ಮತ್ತು ಹೀಗೆ ಇಡೀ ಸೃಷ್ಟಿಯನ್ನು ಕರಗಿಸುತ್ತೀರಿ. ಭೌತಿಕ ಪ್ರಕೃತಿಯ ಈ 3 ವಿಧಾನಗಳನ್ನು ಸೃಷ್ಟಿಸಿದರೂ ಸಹ ನೀವು ಯಾವಾಗಲೂ ನಿಮ್ಮ ಅಲೌಕಿಕ ಸ್ಥಾನವನ್ನು ಉಳಿಸಿಕೊಳ್ಳುತ್ತೀರಿ. ಸಾಮಾನ್ಯ ಜೀವಿಗಳಂತೆ ನೀವು ಈ ಪ್ರಕೃತಿಯ ವಿಧಾನಗಳಲ್ಲಿ ಎಂದಿಗೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮತ್ತೆ. ಇನ್ಯಾರು ಓದ್ತೀರಾ? ಪ್ರಭುಜಿ ನಾ ಇನ್ನೊಂದ್ಸಲ ಓದ್ಲಾ? ಓದಿ ಮತ್ತೆ. ವಾಸ್ತವವಾಗಿ ನನ್ನ ಪ್ರಭುವೆ, ನೀನು ಭೌತಿಕ ಪ್ರಕೃತಿ, ನೀನು ಬ್ರಹ್ಮಾಂಡದ ತಂದೆ ಮತ್ತು ನೀನು ಶಾಶ್ವತ ಕಾಲ. ಅದು ಪ್ರಕೃತಿಯ ಅಂಶಗಳ ಸಂಯೋಜನೆ ಮತ್ತು ಭೌತಿಕ ಸೃಷ್ಟಿಯ ಅಭಿವೃದ್ಧಿಗೆ ಕಾರಣವಾಗಿದೆ. ಆದರೂ ನೀನು ಯಾವಾಗಲೂ ಈ ಭೌತಿಕ ಚಟುವಟಿಕೆಗಳಿಗೆ ಅತೀಂದ್ರಿಯ. ನನ್ನ ಪ್ರೀತಿಯ ಪ್ರಭುವೆ, ಓ ಪರಮಾತ್ಮನೇ, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, 5 ಇಂದ್ರಿಯ ವಸ್ತುಗಳು, ಮನಸ್ಸು, ಇಂದ್ರಿಯಗಳು ಮತ್ತು ಅವುಗಳ ದೇವತೆಗಳು, ಅಹಂಕಾರ ಮತ್ತು ಒಟ್ಟು ಭೌತಿಕ ಶಕ್ತಿ, ಈ ಅದ್ಭುತ ಜಗತ್ತಿನಲ್ಲಿ ಜೀವಂತ ಮತ್ತು ನಿರ್ಜೀವ ಎಲ್ಲವೂ ನಿನ್ನ ಮೇಲೆ ನಿಂತಿದೆ ಎಂದು ನನಗೆ ತಿಳಿದಿದೆ. ಎಲ್ಲವೂ ನಿನ್ನಿಂದ ಉತ್ಪತ್ತಿಯಾಗುತ್ತಿರುವುದರಿಂದ ಯಾವುದು ನಿನ್ನಿಂದ ಪ್ರತ್ಯೇಕವಾಗಿರಲು ಸಾಧ್ಯವಿಲ್ಲ. ಆದರೂ ನೀನು ಅತೀಂದ್ರಿಯವಾಗಿ ನೆಲೆಗೊಂಡಿರುವುದರಿಂದ ಯಾವುದೇ ವಸ್ತುವನ್ನು ನಿನ್ನ ವ್ಯಕ್ತಿತ್ವದೊಂದಿಗೆ ಗುರುತಿಸಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲವೂ ಏಕಕಾಲದಲ್ಲಿ ನಿನ್ನೊಂದಿಗೆ ಒಂದು ಮತ್ತು ನಿನ್ನಿಂದ ಭಿನ್ನವಾಗಿದೆ ಮತ್ತು ನಿನ್ನಿಂದ ಎಲ್ಲವನ್ನೂ ಬೇರ್ಪಡಿಸಲು ಪ್ರಯತ್ನಿಸುವ ತತ್ವಜ್ಞಾನಿಗಳು ಖಂಡಿತವಾಗಿಯೂ ತಮ್ಮ ದೃಷ್ಟಿಕೋನದಲ್ಲಿ ತಪ್ಪಾಗಿ ಭಾವಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಓದ್ಬಿಡಿ ಯಾರಾದ್ರೂ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರೀತಿಯ ದೇವರು ಭಗದತ್ತ ಎಂಬ ಹೆಸರಿನ ಈ ಹುಡುಗ ನನ್ನ ಮಗ ಭೌಮಾಸುರನ ಮಗ ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಅವನು ತನ್ನ ತಂದೆಯ ಮರಣದಿಂದ ಉಂಟಾದ ಭಯಾನಕ ಪರಿಸ್ಥಿತಿಯಿಂದ
ತುಂಬಾ ಪ್ರಭಾವಿತನಾಗಿ ತುಂಬಾ ಗೊಂದಲಕ್ಕೊಳಗಾಗಿದ್ದಾನೆ ಮತ್ತು ತುಂಬಾ ಭಯಭೀತನಾಗಿದ್ದಾನೆ. ಆದ್ದರಿಂದ ನಾನು ಅವನನ್ನು ನಿಮ್ಮ ಪಾದಗಳಿಗೆ ಶರಣಾಗಲು ಕರೆತಂದಿದ್ದೇನೆ. ಈ ಹುಡುಗನಿಗೆ ಆಶ್ರಯ ನೀಡಿ ನಿಮ್ಮ ಪಾದ ಕಮಲಗಳಿಂದ ಆಶೀರ್ವಾದಿಸಬೇಕೆಂದು ನಾನು ನಿಮ್ಮ ಬಳಿ ಕೇಳಿಕೊಳ್ಳುತ್ತೇನೆ. ಅವನ ತಂದೆಯ ಎಲ್ಲ ಪಾಪ ಕಾರ್ಯಗಳ ಪರಿಣಾಮಗಳಿಂದ ಅವನು ಮುಕ್ತನಾಗುವಂತೆ ನಾನು ಅವನನ್ನು ನಿಮ್ಮ ಬಳಿಗೆ ತರುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಾರ್ಥನೆಯನ್ನು ಕೇಳಿದ ನಂತರ ಶ್ರೀಕೃಷ್ಣ ತಕ್ಷಣವೇ ಅವಳಿಗೆ ಎಲ್ಲಾ ಭಯಂಕರ ಸನ್ನಿವೇಶಗಳಿಂದ ರಕ್ಷಣೆ ನೀಡುವ ಭರವಸೆ ನೀಡಿದನು. ಭಗದತ್ತನಿಗೆ ಭಯಪಡಬೇಡ ಎಂದು ಹೇಳಿದನು. ನಂತರ ಎಲ್ಲ ರೀತಿಯ ಐಶ್ವರ್ಯಗಳಿಂದ ಕೂಡಿದ್ದ ಭೌಮಾಸುರ ಈಗ ನಂತರ ಕೃಷ್ಣನು 16,000 ರಾಜಕುಮಾರ 16,100 ಅವರನ್ನು ಬಿಡುಗಡೆ ಮಾಡಿ ಅವರನ್ನು ದ್ವಾರಕೆಗೆ ಕರೆದುಕೊಂಡು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ.